ऐसा होना बेटा मैं हूँ, ऐसा होना बेटा मैं हूँ, बेटा मैं हूँ। पसंद है सवारी करती, पसंद है सवारी करती, सवारी करती, सवारी 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 करती। दिल में कुछ होता, दिल में कुछ होता, दिल में कुछ होता होता होता। अरब देश से आया मैं हूँ, अरब देश से आया मैं हूँ। छटने वाला राजा कौन है, छटने वाला राजा कौन है, राजा कौन है। अच्छा घोड़ा है ना देखो, अच्छा 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 घोड़ा, अच्छा घोड़ा देखो रीवा, अच्छा घोड़ा है ना देखो। लाना लाने वो, लाने वाला वो। कैसा घोड़ा, कैसा घोड़ा, कैसा घोड़ा देखो भैया। कैसा होना बेटा मैं हूँ, पसंद है सवारी करके, दिल में कुछ होता। देखो देखो भैया। या नबी रसूल सलाम वालेकुम। अरे बात करो ना, क्या आगे पीछे देख रहे हैं? ಅರೆ ನಮ್ದಕ್ಕೆ ಭಾಷೆ ನಿಮ್ದಕ್ಕೆ ಬರುವುದಿಲ್ಲ, ಹಾಗಾದ್ರೆ ನಿಮ್ದಕ್ಕೆ ಕಂದೋಡಿ ಮೇಲೆ ನಾನು ಬೋಲ್ತದೆ, ಕನ್ನಡ 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 ಮೇಲೆ ಬೋಲ್ತದೆ. ನಮ್ದಕ್ಕೆ ಭಾಷೆ ನಿಮ್ದಕ್ಕೆ ಯಾಕೆ ಬರುವುದಿಲ್ಲ? ನೀವು ಜನ ಯಾರು ಉಂಟು, ನೀವು ಜನ ಹಿಂದೂ ಉಂಟು, ನಾವು ಜನ ಯಾರು ಉಂಟು, ನಾವು ಜನ ಮುಸಲ್ಮಾನ್ ಉಂಟು. ನೀವು ಹಿಂದೆ ನಾವು ಮುಂದೆ ಯಾಕೆ ಬಂತು ನಿಮಗೆ ಗೊತ್ತುಂಟಾ? ನೀವೇನ್ ಮಾಡ್ತದೆ, ಮುಂದಿನಿಂದ ಹಿಂದೆ ಹಿಂದೆ ಬರಿತಾ ಹೋಗ್ತದೆ, ಅದಕ್ಕೆ ಜನ ನೀವು ಹಿಂದೂಗಳಾಯಿತು. ನಾವು ಹಿಂದಿನಿಂದ ಮುಂದೆ ಮುಂದೆ ಬರಿತಾ ಬರ್ತದೆ, ಅದಕ್ಕೆ ಜನ ನಾವು ಮುಸಲ್ಮಾನ್ ಆಯಿತು. ಮತ್ತೆ ನಿಮ್ದಕ್ಕೆ ಭಾಷೆ ಉಂಟು ನೋಡಿ, ಕರ್ನಾಟಕ ಭಾಷೆ, ಕನ್ನಡ ಭಾಷೆ ಉಂಟಲ್ಲ. ಕನ್ನಡ ಭಾಷೆ ಅಂತ ಹೇಳಿದ್ರೆ ಉರುಟು ಉದ್ದಿನ ಹೊಡೆತಾರ, ಒಂದಕ್ಕೊಂದು ಸಂಬಂಧವೇ ಇರುವುದಿಲ್ಲ. ಆಮೇಲೆ ನಿಮ್ದು ತೆಲುಗು ಭಾಷೆ ಉಂಟು ನೋಡಿ, ಅದು ನಿಮ್ಗೆ ಸ್ವಲ್ಪ ಹತ್ತಿರ ಇರುವುದು, ಅದು ಒಳ್ಳೆ ಜಹಾಂಗೀರ್ ಇದ್ದ ಹಾಗೆ. ಆಮೇಲೆ ನಿಮ್ದು ತಮಿಳು ಭಾಷೆ ಉಂಟು ನೋಡಿ, ಅದು ಒಳ್ಳೆ ಜಿಲೇಬಿ ಇದ್ದಾಗೆ ಪ್ರಿಂಕಿ 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 ನಿಂತ್ಕೊಂಡು. ಆಮೇಲೆ ನಿಮ್ದಕ್ಕೆ ತವಳವ ಭಾಷೆ ಉಂಟು ನೋಡಿ, ಅದು ಹೇಗೆ ಒಳ್ಳೆ ಖಾರ ಕಡ್ಡಿ ಬಿಟ್ಟ ಹಾಗೆ ಒಂದಕ್ಕೊಂದು ಹೀಗೆ ಅಂಟಿಕೊಂಡಿರೋದು. ನಮ್ದಕ್ಕೆ ಭಾಷೆ ಆಗಲ್ಲ. ನಮ್ದಿಗೆ ಅಂತ ಹಬ್ಬ, ನಮ್ದಕ್ಕೆ ಭಾಷೆ ಒಂದಕ್ಕೊಂದು ಕೊಕ್ಕೆ ಇದ್ದಾಗೆ. ಕೆಲವರೆಲ್ಲ ಹೇಳ್ತಾರೆ ಬಟ್ಟೆ ಸಿಕ್ಕಿಸುವ ಕೊಕ್ಕೆ ಇದ್ದಾಗೆ ಅಂತ, ಅದು ಒಂದಕ್ಕೊಂದು ಸಂಬಂಧವನ್ನು ಬೆಸೆದುಕೊಂಡಿರ್ತದೆ. ಹಾಗಾಗಿ ನಿಮ್ದಕ್ಕೆ ನಮ್ದಕ್ಕೆ ತುಂಬಾ ವ್ಯತ್ಯಾಸ ಅಂತ ಹೇಳಲಿಕ್ಕೆ ಹೊರಟದ್ದು. ಮತ್ತೆ ನೋಡಿ, ನಿಮ್ದಕ್ಕೆ ನಮ್ದಕ್ಕೆ ತುಂಬಾ ವ್ಯತ್ಯಾಸ ಉಂಟು. ನಿಮ್ದಕ್ಕೆ ದೇವರುಂಟಲ್ಲ, ಈಶ್ವರನ್ನ ಉಂಟು, ಹನುಮಂತ ಉಂಟು, ಪಂಜುರ್ಲಿ ಉಂಟು, ಬೊಬ್ಬರಿ ಉಂಟು, ಮರಳು ಚಿಕ್ಕು ಉಂಟು, ಕೊಡಮಣಿತಾಯ ಉಂಟು, ನೆತ್ರೇಶ್ವರಿ ಉಂಟು, ದರ್ಗಾ ಪರಮೇಶ್ವರಿ ಉಂಟು, ಆಮೇಲೆ ಎಂಟೋರೆಮಣ ಉಂಟು, ಆಮೇಲೆ ತೊರ್ಕೆಯಲ್ಲಿ ಯಾರು ಬಲ್ಯಾರ ರಾಮ ಉಂಟು, ಬಲ್ಯಾರ ರಾಮ ಉಂಟು, ಆಮೇಲೆ ಕೃಷ್ಣ ಉಂಟು. ಹೀಗೆ ನಿಮ್ಗೆ ದೇವರು ಉಂಟು. 33 ಕೋಟಿ ದೇವತೆಗಳುಂಟು. 33 ಕೋಟಿ ದೇವತೆಗಳಿಗೆ 33 ಕೋಟಿ ಮಂತ್ರಗಳುಂಟು. ನಿಮ್ಮ ಪಟ್ರಿಗಳೆಲ್ಲ ಏನ್ ಮಾಡ್ತದೆ, ಒಂದಿಷ್ಟು ನೇಪಥ್ಯವನ್ನು ಇಟ್ಕೊಂಡು ತಿನ್ 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 ಹೇಳ್ತದೆ. ನಿಮ್ಮ ದೇವರು ಎದ್ದು ಬಂದು ತಿನ್ನುವುದಿಲ್ಲ. ಕೊನೆಗೆ ನಿಮ್ಮ ಪಟ್ರಿಗಳು ಕಿಣಿಕಿಣಿ ಮಾಡ್ತದೆ. ಏನ್ ಗೊತ್ತಾಯ್ತಾ? ತಿನ್ನದಿದ್ರೆ ಕೌಚಿ ಮಲಗು ಅಂತ ಹೇಳಿ. ನಮ್ದಕ್ಕೆ ಹಾಗಲ್ಲ. ನಮ್ದಕ್ಕೆ ದೇವರು ಇರುವುದು ಒಬ್ಬನೇ, ಅದೇ ಅಲ್ಲ. ಅಲ್ಲ, ಈ ಪ್ರಪಂಚದಲ್ಲಿ ಏನಿಲ್ಲ, ಅದೇ ಅಲ್ಲ. ನಿಮಗೆ ನಾವು ಮೂರ್ತಿ ಪೂಜೆ ಮಾಡುವವರಲ್ಲ, ಮೂರ್ತಿ ಪೂಜೆ ಮಾಡುವುದೇ ಇಲ್ಲ. ನಮಗೆ ದೇವರು ಉಂಟ ಕೇಳಿದ್ರೆ ಉಂಟು, ಇಲ್ಲ ಕೇಳಿದ್ರೆ ಇಲ್ಲ. ನಮ್ಮ ಅಲ್ಲನನ್ನು ನಾವು ಸ್ಮರಿಸ್ತೇವೆ, ನಮ್ಮಲ್ಲ ಕಣ್ಣಿಗೆ ಕಾಣುವುದಿಲ್ಲ, ಅದೇ ನಮಗೆ ದೇವರು. ನಿಮಗೆ 33 ಕೋಟಿ ಮಂತ್ರಗಳಿಲ್ಲ, ಕೇವಲ 4 ವಾಕ್ಯಗಳಿಂದ ನಾವು ನಮ್ಮ ಅಲ್ಲನನ್ನು ಪ್ರಾರ್ಥಿಸ್ತೇವೆ. ಹೇಗೆ ಗೊತ್ತುಂಟ? ಹಯ್ಯಾರ ಸಲಾಕ್ಬರ್, ಬನ್ನಿ ನಾವೆಲ್ಲರೂ ನಮಾಜಿನ ಕಡೆಗೆ ಹೋಗುವ ಎಂಬ ಅರ್ಥವನ್ನು ಕೊಡ್ತದೆ. ಹಯ್ಯಾರ ಫಲಾಕ್ಬರ್, ಬನ್ನಿ ನಾವೆಲ್ಲರೂ ವಿಜಯದತ್ತ ಸಾಗೋಣ ಎಂಬ ಅರ್ಥವನ್ನು ಕೊಡ್ತದೆ. ಅಲ್ಲಾಹು
ಅಕ್ಬರ್ ಅಲ್ಲ, ಈ ಪ್ರಪಂಚದಲ್ಲಿ ಅತ್ಯಂತ ಮಹಾನನು ಅಲ್ಲಾಹು ಬಿಟ್ಟರೆ ಬೇರೆ ಯಾರು ಇಲ್ಲ ಎಂಬ ಅರ್ಥವನ್ನು ಕೊಡ್ತಾರೆ. ಹಯ್ಯಾರಸ್ಸಲೇ ಅಕ್ಬರ್, ಈ ಪ್ರಪಂಚದಲ್ಲಿ ಕರುಣಾಮಯಿಯು ದಯಾಮಯಿಯಾದಂಥ ಅಲ್ಲಾಹು ನಮ್ಮ ಜಾತಿಯವರಿಗೆ ಪೂಜೆಗೆ ಅರ್ಹ ದೇವರು ಬಿಟ್ಟರೆ ಬೇರೆ ಯಾರನ್ನು ನಾವು ಪೂಜಿಸುವುದಿಲ್ಲ ಎಂಬ ಅರ್ಥವನ್ನು ಕೊಡ್ತದೆ. ನೋಡಿ, ಒಂದೇ ದೇವರಿಗೆ 4 ವಾಕ್ಯಗಳಲ್ಲಿ ನಾವು ಪ್ರಾರ್ಥಿಸ್ತೇವೆ. ನಾವು ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತೇವೆ, ನೀವು ನಿಮ್ಮ ದೇವಸ್ಥಾನಕ್ಕೆ ಹೋಗ್ತದೆ. ದೇವಸ್ಥಾನಕ್ಕೆ ಹೋಗಿ 2 ಕೈಯನ್ನು ಹಿಡಿದು ದೇವರೇ ನಮಗೆ ಸುಖ ಕೊಡು ಅಂತ ಬೋಲ್ತದೆ. ಸುಖ ಕೊಡು ಬೋಲ್ತದೆ. ದೇವರು ಕೊಡುವಾಗ ನಿಮ್ಮ ಕೈ ಹೀಗಿರ್ತದೆ, ಅದು ಕೆಳಗೆ ಬಿದ್ದು ಲಗಾಡಿ ಆಗ್ತದೆ. ನಾವು ನಮ್ಮ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತದೆ, ವಜ್ರಾಸನವನ್ನು ಹಾಕ್ತದೆ, ದೇಹಕ್ಕೆ ಒಳ್ಳೇದು ಅಂತೇಳಿ 2 ಕೈಯನ್ನು ಹಿಡಿದು ಅಲ್ಲಾಹು ಅಕ್ಬರ್ ಅಲ್ಲ ಅಂದಾಗ ಅಲ್ಲಾಹ್ ऊपर से नीचे आते हैं, हम लोग हाथ भर के देते हैं, जिंदगी में हम लोग उद्धार होते हैं. ನಾವು ದೇವರು ಕೊಡುವಾಗ ನಮ್ಮ ಕೈಯೊಳಗೆ ಬೀಳ್ತದೆ, ನಮ್ಮ ಕುಟುಂಬ ಉದ್ಧಾರ ಆಗ್ತದೆ. ನೀವು ಉದ್ಧಾರ ಆಗುದಿಲ್ಲ. ಯಾಕೆ ಉದ್ಧಾರ ನೀವು ಆಗುದೇ ಇಲ್ಲ? ನೀವು ನೋಡಿ, ಜಾತ್ರೆ ಆಗ್ತದೆ, ಆಟ ಆಗ್ತದೆ, ಕೋಲ ಆಗ್ತದೆ, ತಾಲಮದ್ದೊಲಿ ಆಗ್ತದೆ, ಅರಿಗತ್ತೆ ಆಗ್ತದೆ. ಅಲ್ಲಿ ಚಂದದ ಹೆಣ್ಣು ಮಕ್ಕಳೆಲ್ಲ ಬರ್ತಾರೆ. ಚಂದದ ಹೆಣ್ಣು ಮಕ್ಕಳು ಬರ್ತದೆ. ನಿಮ್ದು ಪುರ್ಸಾದ ಇಟ್ಕೊಂಡು ಹೋಗುವಾಗ ಹಿಂದಿನಿಂದ ನಿಮ್ಮ ಗಂಡು ಮಕ್ಕಳು ನಿಮ್ಮ ಹೆಣ್ಣು ಮಕ್ಕಳಿಗೆ ತಮಾಷೆ ಮಾಡ್ತದೆ. ಮತ್ತೆ ನೀವು ಹೇಗೆ ಉದ್ಧಾರ ಆಗ್ತದೆ? ಅಲ್ಲ, ನಿಮ್ಮ ಹೆಣ್ಣು ಮಕ್ಕಳು ಇರುವುದು ಹಾಗೆ. ನಿಮ್ಮ ಹೆಣ್ಮಕ್ಳು ಇಲ್ಲಿ ಅರ್ಧದ್ದು, ಇಲ್ಲಿ ಅರ್ಧದ್ದು, ಇಲ್ಲಿ ಅರ್ಧದ್ದೆಲ್ಲ ಹಾಕೊಂಡು ಹೋಗ್ತದೆ. ನಿಮ್ಮ ಹೆಣ್ಣು ಮಕ್ಕಳು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋದ್ರೆ ಆವತ್ತು ಸೊಳ್ಳೆಗೆ ಹೊಟ್ಟೆ ತುಂಬಾ ಆಹಾರ, ಎಲ್ಲಿ ಬೇಕಾದ್ರೂ ಹೋಗಿ ಕಚ್ಚಬಹುದಲ್ಲ. ನಮ್ದಕ್ಕೆ ಅಲ್ಲ. ನಮ್ದಕ್ಕೆ ಏನು ಮಾಡ್ತದೆ? ಹೆಣ್ಣು ಮಕ್ಕಳಿಗೆ ಸಂತೋಷ ಆಗ್ತದೆ. ನಾವು ಇದನ್ನು ಹಾಕೊಂಡು ಬಂದದ್ದು ಅವ್ರು ನೋಡಿದ್ದಾರೆ. ಇದು ಬೇಡ ಹೇಳ್ತೇನೆ ನಾನು. ನಮ್ಮ ಹೆಣ್ಣು ಮಕ್ಕಳು ನಾವು ಕರ್ಕೊಂಡ್ ಬರ್ತದೆ, ಶೀರಾದುನ್ ನಬಿ ಮಾಡ್ತದೆ, ಇಸ್ಲಾಂ ಕಾರ್ಯಕ್ರಮ ಮಾಡ್ತದೆ, ಹಬ್ಬ ರಸೂಲ್ ಕಾರ್ಯಕ್ರಮ ಮಾಡ್ತದೆ, ಮತ ಪ್ರವಚನ ಮಾಡ್ತದೆ. ಅಲ್ಲಿಗೆ ನಮ್ಮ ಚಂದದ ಹೆಣ್ಣು ಮಕ್ಕಳು ನಾವು ಕರ್ಕೊಂಡ್ ಬರ್ತೀವಿ. ಇದನ್ನು ವಿಮರ್ಶೆಗೆಲ್ಲ ಇದ್ದದ್ದು, ನಾವು ವಾಸ್ತವ ಇದ್ದದನ್ನು ಹೇಳುದು. ನಮ್ಮ ಚಂದದ ಹೆಣ್ಣು ಮಕ್ಕಳನ್ನು ಕರ್ಕೊಂಡ್ ಬರ್ತೇವೆ. ನಮ್ಮ ಚಂದದ ಹೆಣ್ಣು ಮಕ್ಕಳನ್ನ ಹೇಗೆ ಕರ್ಕೊಂಡ್ ಬರ್ತದೆ? ನಾವು ಮುಸ್ಕಾಕೊಂಡು ಕರ್ಕೊಂಡ್ ಬರ್ತದೆ. ಯಾಕೆ? ನಮ್ಮ ಹೆಣ್ಣು ಮಕ್ಕಳನ್ನು ಯಾರು ನೋಡಬಾರ್ದು. ನಮ್ಮ ಹೆಣ್ಣು ಮಕ್ಕಳನ್ನು ಯಾರು ನೋಡಬಾರ್ದು. ಹೆಣ್ಣು ಮಕ್ಕಳು ಮಾತ್ರ ಒಳಗಿನೊಳಗೆ ಎಲ್ಲರನ್ನು ನೋಡ್ತದೆ. ಅದಕ್ಕೆ ನಡಿಲಿಕ್ಕೆ ದಾರಿ ಬೇಡವಾ? ಕಿಟಕಿ ಬಟ್ಟೆಯಲ್ಲಿ ನೋಡ್ತದೆ. ನಮ್ಮ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ದೇವರು ಇದ್ದಾಗೆ, ದೇವರು ಎಲ್ಲರನ್ನೂ ನೋಡ್ತಾರೆ. ದೇವರು ಹೀಗೆ ಅಂತ ನೋಡಿದವರಿದ್ದಾರ? ಹಾಗೆ ಪ್ರಪಂಚದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ದೇವರು ಇದ್ದಾಗೆ. ಹಾಗೆ ನಿಮಗೂ ನಮಗೂ ತುಂಬಾ ವ್ಯತ್ಯಾಸ. ನೋಡಿ ಎಷ್ಟು ಬದಲಾವಣೆ ಉಂಟು ಅಂತ ಹೇಳಿದ್ರೆ, ನೀವು ಚಂದ ಕಾಣಬೇಕಾದ್ರೆ ಏನ್ ಮಾಡ್ತೀರಿ? ನೀವೆಲ್ಲ ಗಡ್ಡ ಬೋಳಿಸ್ತೀರಿ, ಮೀಸೆ ಇಡ್ತದೆ. ನಾವು ಚಂದ ಕಾಣಬೇಕಾದ್ರೆ ಏನ್ ಮಾಡ್ತದೆ? ಮೀಸೆ ಬೋಳಿಸ್ತದೆ, ಗಡ್ಡ ಇಡ್ತದೆ. ನೀವೆಲ್ಲಿ ಬೋಳಿಸ್ತದೋ ಅಲ್ಲಿ ನಾವು ಇಡ್ತದೆ, ನಾವೆಲ್ಲಿ ಇಡ್ತದೋ ಅಲ್ಲಿ ನೀವು ಬೋಳಿಸ್ತದೆ. ನಿಮ್ಗೂ ನಮಗೂ ವ್ಯತ್ಯಾಸ ಇರೋದು ಹಾಗೆ. ಮತ್ತೆ ನೋಡಿ, ನಿಮ್ದಕ್ಕೆ ಮಕ್ಕಳೆಲ್ಲ ಅಷ್ಟು ಚುರುಕು ಇರುವುದಿಲ್ಲ. ನಿಮ್ಮ ಮಕ್ಕಳಿಗೆ ಚುರುಕಾಗಬೇಕಂದ್ರೆ ನಿಮ್ಮ ತಾಯಂದ್ರೆ ಏನ್ ಮಾಡ್ತಾರೆ? ದಪ್ಪದ ದೊಡ್ಡ ಜಾತಿಯ ದಪ್ಪದ ಹಾಲನ್ನು ಕೊಡ್ತಾರೆ. ದಪ್ಪ ಹಾಲನ್ನು ಕುಡಿದಂತ ನಿಮ್ಮ ಮಕ್ಕಳ ಮಂಡಿ ದಪ್ಪ ಆಗಿರ್ತದೆ. ಬೆಳಿಗ್ಗೆ ತಾಯಂದ್ರೆ ಏಳು ಪುಟ್ಟ ಮಾಡ್ಕೊಂಡು ಹೇಳ್ತದೆ. ನಮ್ದು ಹಾಗಲ್ಲ. ನಮ್ದು ಪ್ರಾರ್ಥನಾ ಮಂದಿರದಲ್ಲಿ ನಮಾಜ್ ಆಗುವಾಗಲೇ ನಮ್ಮ ಮಕ್ಕಳು ಎದ್ದು ಆ ನಮಾಜಿಗೆ ತಯಾರಾಗಿ ಹೋಗ್ತಾರೆ. ಯಾಕಂದ್ರೆ ಅಷ್ಟು ಚುರುಕು ನಮ್ಮ ಮಕ್ಕಳು. ನಮಗೆ ಸೂರ್ಯೋದಯ ಬೇಡ, ನಿಮ್ದು ಸೂರ್ಯೋದಯ ಆದ್ರೂ ಹೇಳುದಿಲ್ಲ, ಮಾಡ್ಕೊಂಡಿರ್ತೇವೆ. ನಮ್ಮ ಮಕ್ಕಳು ಅಷ್ಟು ಚುರುಕಾಗುವುದಕ್ಕೆ ಕಾರಣ ಏನು? ಯಾವುದೇ ಕಾರಣಕ್ಕೆ ತಾಯಿಯಂದಿರ ಹಾಲನ್ನು ಮಕ್ಕಳಿಗೆ ನಾವು ಕೊಡುವುದಿಲ್ಲ. ಯಾಕೆ? ತಾಯಿಯಂದಿರ ಸೌಂದರ್ಯ ಹಾಳಾಗ್ತದೆ, ಅದಕ್ಕೆ ನಾವು ಕೊಡುವುದಿಲ್ಲ. ನಾವು ಏನಿದ್ರು ಏನ್ ಮಾಡ್ತದೆ? ಮಕ್ಕಳು ಚುರುಕಾಗಲಿಕ್ಕೆ ಬೇಕು ಆಡಿನ ಹಾಲನ್ನು ಕೊಡ್ತದೆ. ಆಡಿನ ಹಾಲನ್ನು ಕುಡಿದಂತ ಮಕ್ಕಳು ಬಹಳ ಚುರುಕಾಗಿರ್ತದೆ. ನೋಡಿ, ಆಡು ನೋಡಿ ಯಾರ್ದು ಗೋಡೆ ಮಾಡಿಗಾದ್ರೂ ಹೋಗಿ ಬರುವುದಿಲ್ಲ. ಏನ್ ತಿನ್ನಕ್ಕೆ ಸಿಗದ್ರೆ ಪಕ್ಕ ಸಿಗಾದ್ರೆ ಬಾಯಿ ಹಾಕುವುದಿಲ್ಲ. ಹಾಗೆ ನಮ್ಮ ಮಕ್ಕಳು ಎಷ್ಟು ಚುರುಕು ಅಂತ ಹೇಳಿದ್ರೆ, ಎಷ್ಟು ದೊಡ್ಡ ವಾಹನಕ್ಕೆ ಹತ್ತಿ ಅವನು ವ್ಯವಹಾರ ಮಾಡಿ ಪಿರ್ರ ಮಾಡುವ ಮೊದಲು ಪುಟಕನ್ನು ಕೆಳಗೆ ಆಗಿ ಬರ್ತಾರೆ. ಆ ಮಕ್ಕಳು ಅಷ್ಟು ಚುರುಕಾಗೋದಕ್ಕೆ ಕಾರಣ ಏನು? ಆಡಿನ ಹಾಲನ್ನು ನಾವು ಕೊಡ್ತೇವೆ. ನೀವು ದನ ಸಾಕ್ತೀರಿ, ಒಂದಿಷ್ಟು ಹುಲ್ಲು ಕೊಡ್ತೀರಿ, ಒಂದಷ್ಟು ಅಕ್ಕಚ್ಚು ಕೊಡ್ತೀರಿ. ಸಾಕಿದ ಯಜಮಾನ ಹೆಸರು ಹೇಳಿದುಂಟಾ? ಅದು ಹೇಳುವುದಿಲ್ಲ. ಅದು ಅಂಬಾ ಅಂತದೆ. ಅಂಬಾ ಅಂದ್ರೆ ನಮ್ಮ ಕುರಾನಲ್ಲಿ ಇರೋದು ಅಂಬಾ ಅಂದ್ರೆ ಅಲ್ಲಾಹು ಎಂಬ ಅರ್ಥವನ್ನು ಕೊಡ್ತದೆ. ಸುಮ್ಮನೆ ಅಂತದ್ದು ಕೂತ್ಕೊಳ್ಳಿ ನೀವು. ನಿಮ್ಗೆ ಪುರಾಣ ಓದಲಿಕ್ಕೆ ಪುರುಸೊತ್ತಿಲ್ಲ, ಮತ್ತೆ ನೀವು ಕುರಾನಿಗೆ ಕೈ ಹಾಕ್ತೀರಾ? ಹಾಗೆ ಎಷ್ಟು ಅಂತ ಹೇಳಿದ್ರೆ ಅಷ್ಟು ಗೌರವ ನಾವು ಕೊಡ್ತೇವೆ. ಅದು ಇಷ್ಟು ಸಗಣಿ ಆಗ್ತದೆ. ಅಂಬಾ ಅನ್ನೋದು ಬಿಟ್ಟರೆ ಬೇರೆ ಅಲ್ಲ. ರಹೀಮ್ ಅಂದ್ರೆ ಏನು? ಇರ್ರಹೀಮ್ ಅಂದ್ರೆ ಏನು? ಓ ಕರುಣಾನಿಧಿಯೇ, ಓ ಕರುಣಾಮ್. ಎಂತ ಗೋಮಯ, ನೀವು ಸುಮ್ಮನೆ ಗೊತ್ತಿಲ್ತೀರ. ಅದೇ ಇರ್ರಹೀಮ್ ಅಂದ್ರೆ ಓ ಕರುಣಾನಿಧಿಯೇ, ಓ ಕರುಣಾಮಯ್ಯ ಎಂಬ ಅರ್ಥವನ್ನು ಕೊಡ್ತದೆ. ಹಾಗೆ ನೋಡಿ, ಆಡಿನ ಒಂದು ದನದ ಹೆಸರು ಯಾವತ್ತಾದ್ರೂ ನಿಮ್ಮ ಯಜಮಾನ ಹೆಸರು ಹೇಳಿದುಂಟ ದನ? ಇಲ್ಲ. ಆಡು ಒಂದು ಸೊಪ್ಪು ತಿನ್ನುವಾಗ ಯಜಮಾನ ಹೆಸರು ಹೇಳಿಕೊಂಡು ತಿಂತದೆ. ಅದರ ಬಾಯಿಗೆ ಒಂದು ಬಾಳೆಹಣ್ಣು ಸಿಪ್ಪೆ ಕೊಡಿ, ಅಥವಾ ಅದರ ಬಾಯಿಗೆ ಒಂದು ಇಷ್ಟು ಸೊಪ್ಪು ಕೊಡಿ. ಅದು ತಿನ್ನುವಾಗ ಯಜಮಾನ ಹೆಸರು ಹೇಳಿಕೊಂಡು ತಿಂತದೆ. ಅದು ತಿಂತದಿದ್ದ ಅಂತ ಹೇಳ್ಕೊಂಡು ತಿಂತದೆ. ಅದರ ಭಾಷೆ ಅದು ಯಜಮಾನ
ಸುಮ್ಮನೆ ಕೂತ್ಕೊಳ್ಳಿ, ಅದು ತಿಂತ ಅಂತ ಹೇಳ್ಕೊಂಡು ತಿಂತದೆ. ಎಲ್ಲಿಂದ ಎಲ್ಲಿಗೆ ಅದೇ ಸಂಬಂಧ ಕಲ್ಪಿಸುವುದು ಅಂತ ಹೇಳುದು ಹಾಗೆ. ಅದಕ್ಕೆ ನಮ್ಮ ಯಜಮಾನನ್ನು ಹೇಳುವಂಥ ಒಂದು ಸಾಮರ್ಥ್ಯ ನಮ್ಮ ಆಡಿಗೆ ಬಿಟ್ಟರೆ ಬೇರೆ ಯಾರಿಗಿಲ್ಲ. ಹಾಗಾಗಿ ನಮಗೆ ತುಂಬ ವ್ಯತ್ಯಾಸ ಅಂತ ಹೇಳುದು. ಕೆಲವರು ಹೇಳ್ತಾರೆ ಸಾಹೇಬರು 786 ಬರೀತಾರೆ ಅಂತೇಳಿ. ಅರಬ್ ಸಂಖ್ಯಾಶಾಸ್ತ್ರ ಪ್ರಕಾರ 786 ಅನ್ನೋದು ನಮಗೆ ಶುಭವನ್ನು ಕೊಡ್ತದೆ. ನಿಮ್ದು ಸಸ್ತಿ ಅಂತ ಬರೆಯುವುದಿಲ್ಲ, ಇಸ್ತ್ರಿ ಅಂತ ಬರೋದಿಲ್ಲ, ರಮ್ ಅಂತ ಬರುವುದಿಲ್ವಾ, ಬೇರೆ ಬೇರೆ ಹೆಸರು ಮನೆಗೆ ಹಾಕುದಿಲ್ವಾ. ಹಾಗೆ ನಿಮ್ಗೂ ನಮಗೂ ವ್ಯತ್ಯಾಸ ಅಂತ ಹೇಳಲಿಕ್ಕೆ ಹೊರಟದು. ಮತ್ತೆ ನಿಮ್ದು ಇಷ್ಟು ದೇವರೆಲ್ಲ ಉಂಟಲ್ಲ, ಇಷ್ಟು ದೇವರೆಲ್ಲ ಉಂಟು ಯಾಕೆ? ಯಾವುದೇ ಕಾರಣಕ್ಕೆ ದೇವರು ಬರುವುದಿಲ್ಲ. ನಮ್ಮಲ್ಲಿ ಇಷ್ಟು ಪುಸ್ತಕ ಓದಿದವರು ಯಾರು ಇಲ್ಲ. ನಮ್ಮ ನೋಡಿ ಎಷ್ಟು ಸಾವಿರ ವರ್ಷಗಳಿಂದಲೂ ತಲಾಂತರದಿಂದಲೂ ನಾವು ಕುರಾನನ್ನೇ ಆರಾಧಿಸಿ ಬಿಟ್ಟರೆ ಬೇರೆ ಯಾವ ಪುಸ್ತಕವನ್ನು ನಾವು ಓದುವುದಿಲ್ಲ. ಕುರಾನಲ್ಲಿ 74ನೇ ಸೂಕ್ತದ 3ನೇ ಅಧ್ಯಾಯದಲ್ಲಿ ಕೇವಲ ದೇವರು ಸೃಷ್ಟಿಕರ್ತನು 6 ದಿನಗಳಲ್ಲಿ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಅಂತ ಉಂಟು. ನಿಮ್ಮಲ್ಲಿ ಯಾವುದಾದ್ರೂ ಉಂಟಾ? ನೋಡಿ, ಎಷ್ಟು ಸಾವಿರ ವರ್ಷ ಆದರೂ ಯಾರು ಖಲೀಫರಾಗಲಿ, ಯಾರು ಮುಸಫರಾಗಲಿ, ಅಥವಾ ಯಾರು ನಮ್ಮ ಹಿರಿಯರಾಗಲಿ ಒಂದು ಅಕ್ಷರದಲ್ಲಿ ವ್ಯತ್ಯಾಸ ಉಂಟಂತ ಹೇಳಿದ್ರೆ ಅವನನ್ನು ಹೊಯ್ಗೆಯಲ್ಲಿ ಇಲ್ಲಿವರೆಗೆ ಹುಗಿದು ತಲೆ ಕಡಿತೇವೆ. ನಿಮ್ದು ನೋಡಿ, ನಿಮ್ದಿಗೆ ಭಗವದ್ಗೀತೆಯಲ್ಲಿ ತಪ್ಪು ಉಂಟು ಅಂತ ಹೇಳಿದ, ಅಥವಾ ನಿಮ್ಮ ದೇವರ ಕಲ್ಲಿಗೆ ಮೂತ್ರಶಂಕೆಯನ್ನು ಮಾಡ್ತೇನೆ ಅಂತ ಹೇಳಿದವರಿಗೆ ನೀವು ಕರ್ಕೊಂಡೋಗಿ ರಾಜ್ಯ ಪ್ರಶಸ್ತಿ ಕೊಡ್ತದೆ. ನಿಮಗೂ ನಮಗಿರುವ ವ್ಯತ್ಯಾಸ ಅಷ್ಟೇ. ಹಾಗಾಗಿ ನಿಮಗೆ ಎಷ್ಟು ಬದಲಾವಣೆ ಉಂಟು ಅಂತ ಹೇಳಿದ್ದು. ಮತ್ತೆ ನೋಡಿ, ಇಷ್ಟು ಸಾವಿರ ದೇವರುಂಟು, ನಿಮ್ಮ ಕಷ್ಟ ಕಾಲದಲ್ಲಿ ನಿಮಗೆ ಉಪಕಾರಿ ಮಾಡಲಿಕ್ಕೆ ಬರುವುದಿಲ್ಲ, ಉಪಕಾರಿ ಮಾಡಲಿಕ್ಕೆ ಬರುವುದಿಲ್ಲ. ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಒಂದು ಕ್ರೈಸ್ತ ಧರ್ಮದವರು, ಒಂದು ಇಸ್ಲಾಂ ಧರ್ಮದವರು, ಒಂದು ಹಿಂದೂ ಧರ್ಮದವರು ವಿಮರ್ಶೆ ಮಾಡಬೇಕು. ಇಲ್ಲಿಗೆ ಮಾತ್ರ ಯಾರು ವಿಮರ್ಶೆ ಮಾಡಲಿಕ್ಕಿಲ್ಲ. ಈ 3 ಧರ್ಮದವರು ದೋಣಿಯಲ್ಲಿ ಹೋಗ್ತಾ ಇದ್ರು. ದೋಣಿಯಲ್ಲಿ ಹೋಗ್ತಿರುವಾಗ ಜೋರು ಮಳೆ ಬರಲಿಕ್ಕೆ ಪ್ರಾರಂಭ ಆಯಿತು. ದೋಣಿ ನಡೆಸೋ ಹೇಳ್ದ, ನೋಡಿ ನಿಮ್ಮ ದೇವರು ನೆನಪು ಮಾಡ್ಕೊಳ್ಳಿ, ಅದೃಷ್ಟ ಇದ್ರೆ ನೀವು ಬದುಕ್ತೀರಿ ಅಂತೇಳಿ. ತಕ್ಷಣ ನಮ್ಮ ಜಾತಿ ಅಲ್ಲಾಹ್ ಹೋಗಿ ಬರಲ್ಲ ಅಂದ. ಅಲ್ಲ ऊपर से नीचे आया, उनका हाथ पकड़ के रैया ऊपर लेके गया. ನಮ್ಮ ದೇವರು ಅಷ್ಟು ಬೇಗ ಸ್ಪಂದಿಸ್ತಾರೆ. ಆಮೇಲೆ ನಿಮ್ಮ ಕ್ರೈಸ್ತ ಧರ್ಮದವರು ಯೇಸು ಅಮ್ಕಾರ ಪುತ್ರ ಸೋವೆನಂದ. ತೋವೆ ಅಲ್ಲ, ಅಲ್ಲಿ ತಂದಿಟ್ಟ ಸಾಂಬಾರು ಉಂಟು, ತಿನ್ನಿ. ಇದೇನಂತ ಗೊತ್ತಾಗ್ಲಿಲ್ವಾ? ಇದು ವಿಮರ್ಶೆ ಮಾಡಬಾರ್ದು, ಇಲ್ಲಿಗೆ ಮಾತ್ರ. ಮತ್ತೆ ಹುಡುಗ ಹಾಗೆ ಮಾತಾಡಿದ್ದಾನಂತ ಯಾರು ಹೇಳಬಾರ್ದು. ಯಾವ ಹುಡುಗ? ಮುದುಕಲ್ಲಿ ಅಲ್ಲಿ ಎಂದಿದ್ದವ್ರು, ನಾನಲ್ಲ, ಅವ ಹೋದ ಮುದುಕ. ಇದು ವಿಮರ್ಶೆ ಮಾಡಬಾರ್ದು, ಖಾಲಿ ಇಷ್ಟು ಮಾತ್ರ. ಇದು ಏನು ಕಥೆ ಅಂತಂದ್ರೆ, ಒಂದು ದಿವಸ ಒಂದು ಗುರುಗಳು ದೊಡ್ಡ ಮಂಗನನ್ನು ಸಾಕಿದ್ದರು. ಆ ಮಂಗನು ಗುರುಗಳಿಲ್ಲದ ಸಮಯದಲ್ಲಿ ಮರವೇರಿ ಕುಳಿತಾನು. ಸಂಜೆ ಆದರೂ ಮಂಗನು ಕೆಳಗಿಳಿದು ಬರಲಿಲ್ಲ. ಎಲ್ಲರೂ ಹಣ್ಣು ಹಂಪಲು ಕೊಟ್ಟರು, ಮಂಗ ಕೆಳಗಿಳಿದು ಬರಲಿಲ್ಲ. ಕೊನೆಗೆ ಸಾಕಿದ ಗುರುಗಳಿಗೆ ಸಂದೇಶವಾಯಿತು, ನೀವು ಸಾಕಿದ ಮಂಗನು ಕೆಳಗಿಳಿದು ಬರುವುದಿಲ್ಲ, ಕತ್ತಲಾಗುತ್ತಾ ಬಂತು, ನಮಗೆ ಹೆದರಿಕೆ ಆಗ್ತಾ ಉಂಟು ಅಂತೇಳಿ. ಕತ್ತಲಾದ ಮೇಲೆ ಗುರುಗಳು ಬಂದರು, ಮರದ ಬುಡದಲ್ಲಿ ನಿಂತರು. ಏಸಿದ್ದು ಅಮ್ಕಾರ ಪುತ್ರ ಸೋವೆನಂದ್ರು. ತಕ್ಷಣ ಮಂಗನು ಕೆಳಗಿಳಿದು ಬಂದನು, ಗುರುಗಳ ಕಾಲಬುಡದಲ್ಲಿ ನಿಂದನು, ಹಣ್ಣು ಹಂಪಲು ತಿಂದನು. ಉಳಿದವರೆಲ್ಲ ಕೇಳಿದ್ರು, ನಾವು ಆಗ ಹಣ್ಣು ಹಂಪಲು ಕೊಟ್ಟರು, ಮಂಗನು ಕೆಳಗಿಳಿದು ಬರಲಿಲ್ಲ, ನೀವು ಕೇವಲ ಈ ಸೂಚನೆಗೆ ಯಾಕೆ ಕೆಳಗಿಳಿದು ಬಂದ ಅಂತ. ಆಗ ಗುರುಗಳು ಹೇಳಿದ್ರು, ಪವಿತ್ರವಾದ ದೇವರ ಸಂದೇಶವನ್ನು ನಾನು ಅವನಿಗೆ ಮುಟ್ಟಿಸಿದ್ದೇನೆ, ಅದು ಮಂಗನಿಗೆ ಅರ್ಥವಾಯಿತು, ಆದ್ದರಿಂದ ಮಂಗನು ತಿಳ್ಕೊಂಡು ಕೆಳಗಿಳಿದು ಬಂದನು ಅಂತ. ಹಾಗಾದ್ರೆ ಪವಿತ್ರವಾದ ಸಂದೇಶ ಯಾವುದು ಅಂತ ಗುರುಗಳು ಹೇಳಿದ್ರು ಇಷ್ಟೇ, ಒಂದ ನೀನು ಕೆಳಗಿಳಿದು ಬಾ, ಇಲ್ಲದೆ ಮರವನ್ನೇ ಕಡಿತೇನೆ ಅಂದ್ರೆ ಅಷ್ಟೇ. ವಿಮರ್ಶೆ ಮಾಡಲಿಕ್ಕಿಲ್ಲ. ಪುಯ್ಯ ಉನ್ಕು ಮಾಲೂಮ್ ಹೋಗಯ ಹಾಗೆ. ಆಮೇಲೆ ನಿಮ್ಮ ಹಿಂದೂ ಧರ್ಮದವರು ಈಶ್ವರನನ್ನು ಕರೆದ, ಹನುಮಂತ ಕರೆದ, ಪಂಜುರ್ಲಿ ಕರೆದ, ಬೊಬ್ಬರಿ ಕರೆದ, ಮರಳು ಚಿಕ್ಕು ಕರೆದ, ಯಾರನ್ನು ಕರೆದು ದೇವರು ಬರಲಿಲ್ಲ. ಕೊನೆಗೆ ನಿಮ್ಮ ಗಣಪತಿ ಉಂಟಲ್ಲ, ಗಣಪತಿ ಬಂದು ನೀರಿನಲ್ಲಿ ಮುಳುಗುತ್ತಿರುವಂತ ನಿಮ್ಮ ಜನವನ್ನು ನೋಡಿ ನಿಮ್ಮ ಗಣಪತಿ ಹೊಟ್ಟೆ ಇಟ್ಕೊಂಡು ಕುಡಿಲಿಕ್ಕೆ ಶುರು ಮಾಡಿದ. ಆಗ ಮುಳುಗುತ್ತಿರುವಂತ ಜನ ಕೇಳಿದ, ದೇವರೇ ನೀವು ನಮ್ಮ ದೇವರಾಗಿ ನಾನು ಸಾಯ್ತಿರುವಾಗ ನೀನು ಮೇಲಿಂದ ಕುಣಿತಾ ಇದೆಯಲ್ಲ, ಕೈ ಕೊಡದ ಮೇಲೆ ನನ್ನನ್ನು ರಕ್ಷಿಸು ಅಂತೇಳಿ. ಆಗ ನಿಮ್ಮ ಗಣಪತಿ ಕೊಟ್ಟ ಉತ್ತರ ಗೊತ್ತುಂಟ? ಪಾಪಿ ಮಕ್ಕಳೇ, ಭೂಲೋಕದಲ್ಲಿ ಚೌತಿಯ ದಿವಸ ನನ್ನನ್ನು ಒಂದು ಕಟ್ಟೆಯಲ್ಲಿ ಕೂರಿಸಿ ಪೂಜೆ ಎಲ್ಲ ಮಾಡಿ, ಆಮೇಲೆ ಕೊನೆ ದಿವಸ ನನ್ನ ವಾಹನದಲ್ಲಿ ಇಟ್ಕೊಂಡು ಡಂಕ್ ಟಕ್ ಬಾರಿಸ್ತಾ ಹೊತ್ಕೊಂಡು ಹೋಗಿ ನನ್ನನ್ನು ನೀರಿಗೆ ದೂಡಿ ಹಾಕಿ ನೀವು ಮೇಲಿಂದ ಕುಣಿದಿಲ್ವಾ, ಅದಕ್ಕೆ ಪಾಪಿ ಮಗನೇ ನೀನು ನೀರಲ್ಲಿ ಮುಳುಗೋಗ ನಾನು ಕುಣಿತಾ ಇದ್ದೇನೆ ಅಂತ. ಈಗ ಗೊತ್ತಾಯ್ತಾ ಪುಯಿಂಕ್? ಗಣಪತಿಯನ್ನು ದೂರ ಆಗುವಾಗ ನಿಮ್ಮ ಪುಯಿಂಕ್ ಇರಲಿಲ್ಲ. ಹಾಗೆ ದೇವರೇ ಇಲ್ಲ, ನಾನೇ ಸರ್ವಶ್ರೇಷ್ಠ ಅಂತ ಹೇಳಿಕೊಂಡು ತಿರುಗುವ ಒಬ್ಬ ಇದ್ದಾನೆ, ಅವನನ್ನು ಹಿಡಿಬೇಕೆನ್ನೋ ಉದ್ದೇಶದಿಂದ ಹೊರಟಿದ್ದೇನೆ. ಹೋಗ್ತೀನಿ ಅಲ್ಲಿಗೆ ನೋಡಿ. पैसा होना पैसा मैगू पसंद है, सवारी करके दिल में खुश होता जिनको ಕುಗುತನಿಗ ವಣಿಕ ನ ಕರೆಯುತ್ತ ಜನಪದ ಕೇಳಿದನು, ಜನಮನ ಸೆಳೆಯುವ ಘನಹಯವೆಲ್ಲಿಂದ ಗುಣವೇನು ಕೇಳಿದರ. ಸಲಾಂ ಅಲೈಕುಂ. ಏನ್ ಮಾಡ್ತಾ ಇದ್ದೀಯಾ? ಸಲಾಂ ಅಲೈಕುಂ. ಸಲಾಂ ಸಲಾಂ ಅಲೈಕುಂ.
ನಿನ್ನ ಮತ್ತೊಂದು ಕೈ ಮುರಿದಿದ್ದ. ಅರೆ ಕಪಡ ಏನ ಇದಾರೆ, ಅದನ್ನು ಕೆಳಗಿಟ್ಟು ನಮಸ್ಕಾರ ಮಾಡು. ಅದು ನಮ್ದಕ್ಕೆ ಹೀಗೆ ನಮಸ್ಕಾರ ಹೆಗಲಿಗೆ ಹಾಕಿ ನಮಸ್ಕಾರ ಮಾಡು. ಆದ್ರೂ ನಮ್ದಕ್ಕೆ ಹೀಗೆ ನಮಸ್ಕಾರ ಮಾಡೋದು. ಉಪ್ಪಿನಕಾಯಿ ತಿನ್ನುವುದು ಅದು ಅಲ್ಲ, ಪಾಯಸ ನೆಕ್ಕಿದ್ದು. ನಮಸ್ಕಾರ ಸಂಸ್ಕಾರದ ಪ್ರತೀಕ. ಎರಡು ಕೈಯನ್ನು ಮುಗಿದು ಕೊಡುವುದ ನಿಮ್ಗೂ ಈಗಲ್ಲ, ನಿನ್ನ ಹಣೆ ಬಡ್ಕೊಳ್ಳುದು. ನಿಮ್ಗೂ ನಮಗೂ ವ್ಯತ್ಯಾಸ ಇರೋದು ಹಾಗೆ. ನೀವೇನ್ ಮಾಡ್ತೀವಿ, ಹೀಗೆ ಸಿಕ್ಕಿದ್ಯಾ ಮಗನೇ ಮಂಡೆ ಹೊಡಿತೇನೆ. ಇಲ್ಲ, ನಾವು ಹೇಳುದು ಹೃದಯದಲ್ಲಿ ಸ್ಥಳ ಕೊಡ್ತೇವೆ ಬಾ ಅಂತ. ಅದು ಹಾಗಲ್ಲ, ನಮಸ್ಕಾರ ಹೀಗೆ ಆಯ್ತಾ. ನಮಸ್ಕಾರ. ನಮ್ಮ ಊರಲ್ಲಿ ಸಾಧಾರಣ 1 ತಿಂಗಳಾಯಿತು ಅರಮನೆಯಿಂದ ನಾನು ಹೊರಗೆ ಬಾರದು. ಈಗ ಅಲ್ಲ, 1 ತಿಂಗಳಾಯ್ತು ಹೊರಗೆ ಹೋಗದೆ. ಯಾರು ಯಾವುದು 1 ತಿಂಗಳಾಯ್ತು ಸಾಧಾರಣ ಹೊರಗೆ ಹೋಗದೆ, ಹೊರಗೆ ಬಾರದೆ ಅಂತಃಪುರದ ಒಳಗೆ ಇದ್ದೆ. ಅಷ್ಟಿತ್ತು. ಯಾವುದು ಹೊರಗೆ ಬಾ. 1 ತಿಂಗಳಿನಿಂದ ಅರಮನೆಯ ಒಳಗೆ ಇದ್ದೆ, ಹೊರಗೆ ಬಾರದೆ 1 ತಿಂಗಳಾಯಿತು. ಈಗ ನೀನು ಮಾತಾಡುವುದು ಕೇಳಿದಾಗ ಒಮ್ಮೆ ಹೊರಗೆ ಬರುವ ಅಂತ ಅನಿಸಿ. ಈಗ ನನ್ನ ಸ್ವರ ಕೇಳಿ ನಿನಗೆ ಹೊರಗೆ ಬಂತು. ನಿನಗೆ ಕರ್ತರಿ ಕರ್ಮಣಿ ಸರಿಯಾಗಿ ಬರುವುದಿಲ್ವಾ? ಅವನಿಗೆ ಇಲ್ಲಿಂದ ಕರ್ಮ. ನಿನಗೆ ಹೊರಗೆ ಬಂತಲ್ಲ, ನೀವು ಹೊರಗೆ ಬಂದಿರಿ. ಅರ್ಥಾಯ್ತಾ? ಯಾವ ಊರ್ನವನ ಬೆಪ್ಪ ನೀನು? ಹೌದೇನೋ? ನೀನೇನೋ ಕೂಗ್ತಾ ಇದ್ದೀಯಲ್ಲ. ಗೋಡಕ ದಂಡ ಕರ್ನೆಗೆ ಆಯಾ ಹುಮೈ. ಇಲ್ಲಿ ಗೋಡೆ ಮಾಡುವವರಿಗೆ ಕೆಲಸ ಇಲ್ಲದೆ ಅವರು ಕೂತಿದ್ದಾರೆ. ಕೆಲಸ ಉಂಟು, ಕೆಲಸ ಉಂಟು, ಅವರಿಗೆ ಪುರ್ಸೊತ್ತಿಲ್ಲ ಅಷ್ಟೇ. ಎಂತದ್ದು ಗೋಡೆ ಮಾಡು? ರಾಜ ಮಹಾರಾಜರಿಗೆ ಬೈತಾರೆ ಗೋಡ ಗೋಡ. ಕುದುರೆ ಅದು ಕುದುರೆ 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 ಅದೇನದು ಬಂಗಿ ಇಳಿಯುವುದು ಹಾಗೆ. ನಮ್ದಕ್ಕೆ ಅದು ನಿಮಗೆ ಅರ್ಥ ಆಗದಿಲ್ಲ. ಸ್ವರ ತೆಗೆದ ಅದೀಗ ಆಗುದಿಲ್ಲ, ಶೀತ ಆಗಿದೆ. ಇಲ್ಲಿ ನೀನು ವ್ಯಾಪಾರಿಯ, ಅದರಲ್ಲಿ ಕುದುರೆ ವ್ಯಾಪಾರ. ಅರಬ್ ದೇಶ ವ್ಯಾಪಾರ ಗೋಡಕ ದಂಡ ಕರ್ನಿರ್ಲಿ. 1 ಕುದುರೆ ಹಿಡ್ಕೊಂಡು ನಿನ್ನದು ಎಂತದ ವ್ಯಾಪಾರ ಸುಮ್ಮನೆ. ಅರೆ ಕ್ಯಾ ಬಾತ್ ಕರ್ತೆ ಮಾರ, ತುಮ್ಗೆ ಇतना ಅಕ್ಕಲ್ नहीं क्या? ನನಗದು ಬರುವುದಿಲ್ಲ ಅಂತ ಆಲೋಚನೆ ಮಾಡಿದ್ಯಾ? आप इस्लाम है क्या? ಅವರಿಗೆ ಮಾತ್ರ ಬರುವುದ ಭಾಷೆ? ನೀ ಮಾತಾಡುವ ಭಾಷೆ ಅವರದ್ದು ಮಾತ್ರವಾದು. ಅದು ಎಲ್ಲೆಲ್ಲಿ ಆ ಭಾಷೆಯನ್ನು ಅವರು ಉಪಯೋಗಿಸುವುದಷ್ಟೇ. ಅವರ ಅಪ್ಪನ ಮನೆಯ ಗೊತ್ತಾದು ಭಾಷೆ. ನಾನು ನಿಮ್ದಕ್ಕೆ ಸುಲಭ ಆಗ್ಲಿ ಅಂತೇಳಿ ಈ ಭಾಷೆಯಲ್ಲಿ ಹೀಗೆ ಮಾತಾಡೋದು. ಅದಲ್ಲ, ನನ್ನ ಬುದ್ಧಿಗೆ ಹೇಳಿದೆಯಲ್ಲ ನೀನು. ಮತ್ತೆ 1 ಕುದುರೆ ಕಾಣಿಸ್ತದೆ. ಅರೆ ಮಹಾರಾಜ್, ನಾನು ಬರುವಾಗ 98ವರೆ ಕುದುರೆ ಹಿಡ್ಕೊಂಡು ಬಂತು. 8ವರೆ? ಹಾಗಾದ್ರೆ 97ವರೆ ಕುದುರೆ ಸತ್ತೋಯ್ತೆ. ಸತ್ತು ಹೋಗ್ಲಿಲ್ಲ. 98ವರೆ ಕುದುರೆ ಅಂತ ಹೇಳಿದ್ರೆ ಒಂದು ಗರ್ಭಿಣಿ ಇತ್ತು, ಹೊಟ್ಟೆಯೊಳಗೆ ಅರ್ಧ ಇತ್ತು. ಅದ್ರಲ್ಲಿ 97ವರೆ ಕುದುರೆ ಬೇಚಿಗೆ ಹೋಗಯ. 1ವರೆ ಕುದುರೆಗೆ ಎಷ್ಟು ತಕೊಂಡಿ? ಅದು ಒಂದೇ ಬೆಲೆ ಅದಕ್ಕೆ. ಮತ್ತೆ ಅರ್ಧವನ್ನು ಲೆಕ್ಕ ಮಾಡುದು ಯಾಕೆ? ಲೆಕ್ಕ ಮಾಡಿದ್ದು ನಾನು ಹೇಳಿದ್ದು. ಯಾರ್ಯಾರಿಗೆ ಎಷ್ಟು ಯಾವ್ದ್ರಲ್ಲಿ ಉಮೇದುಂಟು ಅದನ್ನು ಕೊಡುದಲ್ಲ. ನಿಮ್ಮ ಮನೆಯಲ್ಲಿಯೂ ಹಾಗೆ ಲೆಕ್ಕಾಚಾರವ? ಒಂದು ತಾಯಿಯ ಹೊಟ್ಟೆಯಲ್ಲಿ ಮಗು ಇದ್ರೆ, ಒಂದು ಮೊದಲಿದ್ದಿದ್ರೆ, ನೀನು 1ವರೆ ಮಗುವಿನ ಅಪ್ಪ ಅಂತ ಹೇಳುದಾ, 1 ಮಗುವಿನ ಅಪ್ಪ ಅಂತ ಹೇಳುದಾ? ಅಲ್ಲ, ನಾನು 2 ಮಗುವಿನ ಅಪ್ಪ ಅಂತ ಹೇಳಿ. ನಿನ್ನ ಹೆಂಡತಿ ಹೆರದೆ, ನೀನು 2ನೇ ಮಗು. ಅದೆಲ್ಲ ನಿಮ್ದು ಸೀಂತ್ರಿ ಬೇಡ, ನಮ್ಗೆ ಗೊತ್ತಾಗ್ತದೆ. ಅಲ್ಲ, ನಿನ್ನ ಹೆಸರೇನು? ಅಮೀರ್ ಅಬ್ದುಲ್ ಖಾದರ್ ಸೈಯದ್ ಮೊಹಮ್ಮದ್ ರಸೂಲ್ ಎಕ್ಬಲ್ ಜಬ್ಬರ್ ಸಮೋ. ನಿನ್ನ ಕುಟುಂಬದಿಡೀ ಕೇಳಿದ್ದಲ್ಲ ನಾನು. ನಿನ್ನ ಹೆಸರು ಹೇಗೆ ಅಂತ? ಅದೇ ನಮ್ದುಕ್ಕೆ ಹಾಗೆ. ನನ್ನ ಅಪ್ಪನ ಹೆಸರು. ನಿನ್ನ ಹೆಸರೇನು? ನನ್ನ ಹೆಸರು ಜಬ್ಬರ್ ಸಮೋ ಅಂತ. ಅದಲ್ಲ, ನಾನು ಇಷ್ಟು ವೇಗವಾಗಿ ಮಾತಾಡುವಾಗ ಗೊತ್ತಾಗುದಿಲ್ಲ. ಜಬ್ಬರ್ ಸಮ ಅಂದ್ರೆ ಅಲ್ಲ, ಅದು ಅದು ನೀನು ಏಕಬಾಲ ಎಂತದ್ದು ಒಂದು. ಅದು ನಮ್ಮ ಅಜ್ಜನಿಗೆ 16 ಮದುವೆ ಆಗಿತ್ತು. ವಿಮರ್ಶೆ ಮಾಡ್ಲಿಕ್ಕಲ್ಲ ಇದು. 16 ಮದುವೆ ಆಗಿತ್ತು. 16 ಮದುವೆ ಆಗಿ ನಮ್ಮ ಅಜ್ಜನಿಗೆ 97 ಮಕ್ಕಳಿತ್ತು. ನಮ್ಮ ಅಜ್ಜನಿಗೆ ತಲೆ ಬಿಸಿ ಆಗ್ತಾ ಇತ್ತು. ಆಮೇಲೆ ಅಜ್ಜನ ಕೊನೆ ಹೆಂಡತಿ ಪುನಃ ಗರ್ಭಿಣಿ ಇತ್ತು. ಅಜ್ಜನಿಗೆ ಪ್ರಾಯ ಎಷ್ಟು? ಅದು 97 ಆಗಿರ್ಬೋದು. 97 ವರ್ಷದ ಮುದುಕ, 16 ಹೆಂಡತಿಯರ ಗಂಡ, ಎಷ್ಟು ಮಕ್ಕಳೆಷ್ಟು? 97. ಇನ್ನು 98ಕ್ಕೆ ಬೇರೆ ತಯಾರಾಗ್ತಾ ಇತ್ತು. ಅದೇ ಗರ್ಭಿಣಿ ಇತ್ತು. ನಮ್ಮ ಅಜ್ಜನಿಗೆ ತಲೆ ಬಿಸಿ ಆಯ್ತು. ಇನ್ನು ಹುಟ್ಟುವ ಮಗುವಿಗೆ ಹೆಸರಿಡುದು ಏನು ಅಂತೇಳಿ ಎಲ್ಲ ಹೀಗೆ ತಲೆ ಬಿಸಿಯಲ್ಲಿ ಸಂಜೆ ಹೊತ್ತಲ್ಲಿ ಬೋಳು ಬಂಡೆ ಮೇಲೆ ಕೈ ಹಾಕ್ತಾ ತಿರುಗುವಾಗ ಒಂದು ಕೂದಲು ಸಿಕ್ತು. ಬೋಳು ಬಂಡೆಯಲ್ಲಿ ಒಂದು ಕೂದಲು ಸಿಕ್ತು. ನಮ್ಮ ಭಾಷೆ ಅದಕ್ಕೆ ಬಾಲ್ ಅಂತ ಹೇಳುದು. ಏಕ ಬಾಲ್ ಮಿಲ್ಗಾಯ. ಹುಟ್ಟುವ ಮಗುವಿಗೆ ಇಕ್ಕಬಾಲ್ ಅಂತ ಹೆಸರಿಟ್ಟಿತು. ನಿಮ್ಮ ಊರಲ್ಲೆಲ್ಲ ಹೆಸರಿಡಬೇಕಾದ್ರೆ ಒಂದು ಕೂದಲು ಸಿಕ್ಕಿದ್ರೆ ಸಾಕಾಗ್ತದೆ. ನಿಮ್ಮಲ್ಲಿ ವಾರದಲ್ಲಿ ಇಡುವುದಿಲ್ವಾ? ಸೋಮವಾರ ಹುಟ್ಟಿದನಿಗೆ ಸೋಮಶೇಖರ, ಆಮೇಲೆ ಮಂಗಳವಾರ ಹುಟ್ಟಿದನಿಗೆ ಅಂಗಾರ, ಆಮೇಲೆ ಗುರುವಾರ ಹುಟ್ಟಿದನಿಗೆ ಗುರುವಪ್ಪ, ಶುಕ್ರವಾರ ಹುಟ್ಟಿದನಿಗೆ ತುಕ್ರಪ್ಪ, ಶನಿವಾರ ಹುಟ್ಟಿದನಿಗೆ ಶನಿಯಪ್ಪ, ಆದಿತ್ಯವಾರ ಹುಟ್ಟಿದನಿಗೆ ಐತಪ್ಪ ಅಂತ ಹೇಳುದಿಲ್ವಾ? ಹಾಗೆ ನಮ್ಮಲ್ಲಿ ಉಂಟು. ನಮ್ಮಲ್ಲಿ ಮಗು ಹುಟ್ಟುವಾಗ ಅವನ ಮಂಡಿಯಲ್ಲಿ ತುಂಬಾ ಕೂದಲಿದ್ರೆ ನೂರುಲ್ಲಾ ಖಾನ್.
ಆ ಮಗು ಹುಟ್ಟುವಾಗ ಕಪ್ಪಿದ್ರೆ ಕರೀಂ ಖಾನ್, ಆ ಮಗು ಹುಟ್ಟುವಾಗ ನೆಗಾಡ್ತಾ ಇದ್ರೆ ಇಸ್ಮಾಯಿಲ್ ಅಂತ, ಆಮೇಲೆ ಹೆಚ್ಚು ನೆಗಾಡ್ತಾ ಇದ್ರೆ ಹಸನಪ್ಪ ಅಂತೇಳಿ, ಆಮೇಲೆ ಆ ಹುಟ್ಟುವಾಗ ಮಗು ನಡಗ್ತಾ ಇದ್ರೆ ಶೇಖ್ ಅಬ್ದುಲ್ಲಾ ಅಂತೇಳಿ, ಮಗುವಿನ ಬಾಯಲ್ಲಿ ದೊಲ್ಲಾರಿಕ್ಕಿದ್ರೆ ಅರೀಫ್ ಅರೀಫ್ ಅಂತ. ಹಾಗೆ ನಿಮ್ಮಲ್ಲಿ ಉಂಟು, ನಮ್ಮಲ್ಲಿ ಉಂಟು. ಈಗ ಅರ್ಥ ಆಯ್ತು ಬಿಡು. ಬಹುಶಃ ನಿನ್ನ ಅಮ್ಮ ನಿನ್ನನ್ನು ಹೆರುವಾಗ ನಿಮ್ಮ ಮನೆಯ ಗೋಡೆ ಜರೀತಾ ಇತ್ತ ಅಂತ, ಹಾಗಾಗಿ ಜಬ್ಬರ್ ಅಂತ ಹೆಸರಿಟ್ಟದ್ದ. ಅದು ಜಬ್ಬರ್ ಹತ್ರ ಹೋಗಿ ಕೇಳಿ, ನಾಡ್ದೆಲ್ಲ ತಾಳಬದ್ಲಿಗೆ. ಹೌದೇನು? ನಿನ್ನ ಊರು ಯಾವುದು? ಅರಬ್ ದೇಶ ಗೋಡಕ ದಂಡ ಕರೀಲಿ. ಅಲ್ಲಿ ವ್ಯಾಪಾರ ಇಲ್ವಾ ನಿಂದು? ಅಲ್ಲ ಊರಲ್ಲಿ ಹಾಗೆಲ್ಲ ಅಲ್ಲಿ ಬೇಡ ಅಂತೇಳಿ ಒಳ್ಳೊಳ್ಳೆ ಕುದುರೆಯನ್ನು ನಾನು ಹಿಡ್ಕೊಂಡು ಬಂತು. ಹಾಗೆ 97 ಕುದುರೆ ಬೇಸಿಗೆ ಹೋದೆಯ. ಈ ಕುದುರೆಯನ್ನು ತಗೊಳ್ಳಿಕ್ಕೆ ಯಾರೂ ಇಲ್ಲ. ಹಾಗಾಗಿ ನನಗೆ ಅರ್ಥ ಆಗ್ತದೆ. ಇದ್ದ ಕುದುರೆಗಳನ್ನೆಲ್ಲ ತೋರಿಸಿ 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 ಬಾಕಿದ್ದವರೆಲ್ಲ ತೆಕ್ಕೊಂಡು 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 ಎಂತದಕ್ಕೂ ಬೇಡದೆ, ಯಾರು ತೆಕ್ಕೊಳ್ಳದೆ ಈ ಸಾಯ್ಲಿಕ್ಕೆ ಬಿದ್ದ ಕುದುರೆಯನ್ನು ಇಲ್ಲಿಗೆ ತಂದಿದ್ದೀನಿ. ಒಂದು ಕುದುರೆ ನಮ್ಮಲ್ಲಿಗೆಲ್ಲ ಬರುವಾಗ ಒಳ್ಳೆದನ್ನು ತರಬೇಕು ವ್ಯಾಪಾರಕ್ಕೆ. ಮಹಾರಾಜ್, ಅದೆಲ್ಲ 97 ಕುದುರೆ ಇತ್ತಲ್ಲ, ಅದು ಜಾತಿ ಕುದುರೆ ಅಲ್ಲ, ಅದು ಹೆಸರುಗತ್ತೆಯಿಂದ ಕುದುರೆಗೆ ಹುಟ್ಟಿದ್ದು. ಬೆರಕೆ ಬೆರಕೆ ಇದು ಜಾತಿ ಕುದುರೆ ಅಂತ ಹೇಳುವುದಕ್ಕೆ ಏನು ಸಾಕ್ಷಿ? ನೋಡಿ, ಅಲ್ಲಿ ಕಾಣುತ್ತೆ ಸಪೂರ ಇದ್ರೆ ಸುಳಿಗಳೆಲ್ಲ ಇಲ್ವಾ, ಅದು ಜಾತಿ ಕುದುರೆ. ಅದು ಮೈ ಮೇಲೆ ಹುಣ್ಣಾದಾಗ ಉಂಟು, ಅದು ಹುಣ್ಣಲ್ಲ, ಅದು ಜಾತಿ ಕುದುರೆ. ಸುಳಿ ಅದು ಅಲ್ಲೆಲ್ಲ ಉತ್ತಮ ಅಶ್ವ. ಉತ್ತಮ ಅಶ್ವ. ಉತ್ತಮ ಅಶ್ವಕ್ಕೆ ಎಷ್ಟು ಸುಳಿ ಬೇಕು? 8 ಸುಳಿ ಬೇಕು. ಎಲ್ಲೆಲ್ಲಿ? ಅದು ಎಲ್ಲೆಲ್ಲಿ ಅಂತ ಬೇಡ, ಉಂಟು, ಆಮೇಲೆ ಕೊಡ್ತೇನೆ, ನಾನು ಹುಡುಕಿದ್ರೆ ಆಯ್ತು. ಅದ್ ಬೇಕಾದ್ರೆ ಹೇಳಿ, ಅದು ಬೇಡ ಅಂತ ಅಷ್ಟೇ. ಅಲ್ಲ, ನನಗೆ ಬೇಕು ಹೇಳು. ನನಗೆ ಬೇಕು. ಅದೆಲ್ಲ ಬೇಡ, ಅದೆಲ್ಲ ಬೇಡ. ಬೇಕಾದ್ರೆ ಹೇಳಿ ಏನು ಅಂತ ಹೇಳಿದ್ಯಲ್ಲ. ಬೇಕಾದ್ರೆ ಉತ್ತಮ ಅಶ್ವಕ್ಕೆ ಎಲ್ಲೆಲ್ಲಿ ಸುಳಿ ಇರಬೇಕು? 8. ಅದು ಕೊಡುವಾಗ ನಾನು ಆಮೇಲೆ ಹೇಳ್ತೇನೆ, ಇದೊಂದು ಇದು ಸುಳಿ ಇದು ಸುಳಿ ಇದು ಸುಳಿ ಅಂತ. ವ್ಯವಹಾರ ಮಾಡಿ ಅದರ ಮೂಲವನ್ನು ಕೇಳಿದ್ರೆ ನಾನು ಹೇಳಲಿಕ್ಕೆ ಆಗ್ತದಾ? ಅದೆಲ್ಲ ಬೇಡ ಅಪ್ಪ, ನಾನು ವ್ಯಾಪಾರದವ. ಅದು ವ್ಯವಹಾರದ ಗುಟ್ಟನ್ನು ಇಟ್ಕೊಂಡು ಬಾಕಿ ವ್ಯವಹಾರ ಮಾಡುದು. ಹಾಗಾಗಿ ಕುದುರೆ ತಗೊಳ್ಳಿ. ಈಗ ಈ ಕುದುರೆ ಯಾರು ತೆಕೊಳ್ಳುವುದಿಲ್ಲ ಅಂತ ಹೇಳಿದೆಯಲ್ಲ, ನಾ ತೆಕೊಳ್ತೇನೆ. ಎಷ್ಟು ಕೊಡ್ಬೇಕು ಇದಕ್ಕೆ? ಅಲ್ಲ, ನಿನ್ನನ್ನೇ ನೋಟ ಇಟ್ಕೊಂಡು ಬಂತು ಈ ಕುದುರೆಯನ್ನು, ಬೇರೆ ಯಾರು ತಗೊಳ್ಳೋರಿಲ್ಲ. ಕಮ್ ಸೆ ಕಮ್ ಗೋಡಕ 1 ಲಾಖ ರೂಪಾಯಿ. ಏನು ನಿನಗೂ ನಿನ್ನ ಊರಿಗೂ ನಿನ್ನ ಬಾಕಿದ್ದಕ್ಕೆಲ್ಲೂ ಒಟ್ಟು ಸೇರಿದ್ಯಾ? 1 ಲಕ್ಷ ನನ್ನ ಕುದುರೆಯಲ್ಲಿ. ಅದನ್ನು ಒಟ್ಟು ಮಾರಾಟ ಮಾಡಿದರೂ ಇಷ್ಟು ಸಿಕ್ಕಲಿಕ್ಕಿಲ್ಲ. ನಿನ್ನ ಒಂದು ಕುದುರೆಗೆ 1 ಲಕ್ಷ. ನಿನ್ನ ಲಯದಲ್ಲಿ 60,000 ಕುದುರೆ ಉಂಟಲ್ಲ. ಲಯದಲ್ಲಿ? ಅದಲ್ಲ, ಇದು ಬೇರೆ ವಿಶೇಷ. ಲಯದಲ್ಲಿ 60,000 ಕುದುರೆ ಉಂಟಲ್ಲ, ಅದಲ್ಲ. ಈ ಕುದುರೆಗೆ ಒಂದು ವಿಶೇಷತೆ ಉಂಟು. ಇದು ಇಲ್ಲಿಯ ಕುದುರೆ ಅಲ್ಲ, ಇದು ನಿಮ್ಮಲ್ಲಿ 3 ಲೋಕದಲ್ಲಿ ಒಡೆ ಮಾರುವ ಒಬ್ಬ ದೆಯ್ಯಂದ್ರ ಇಲ್ವಾ? ನಿನ್ನ ಅಪ್ಪ ಒಡೆ ಮಾರುವುದು. 3 ಲೋಕದ ಯಜಮಾನ ದೇವೇಂದ್ರ. ಇವ ನಮ್ಮ ದೇವೇಂದ್ರನನ್ನು ಒಡೆ ಮಾರುವ ಅಂತ ತಿಳ್ಕೊಂಡ. ಅವನ ಹತ್ರ ಒಂದು ಉಚ್ಚ ಹೋಯ್ತ ಕುದುರೆ ಇತ್ತಲ್ಲ, ಅದು ಎಲ್ಲ ಹೋಯ್ತದೆ. ಅವ ಒಂದಲ್ಲ, ಅದು ಬಿಳಿದು ಉಚ್ಚೈಷವಸ್ಸು. ಆ ಕುದುರೆ ಮೇಲೆ ಕೂತ್ಕೊಂಡು ದೆಯ್ಯಂದ್ರ ಒಮ್ಮೆ ಬ್ಲಾಕ್ಗೆ ಬಂತು. ಇಲ್ಲಿಗೆ ಬ್ಲಾಕ್ಗೆ, ಭೂಲೋಕಕ್ಕೆ ಪಾಪಿ. ನಿನ್ನ ನಾಲಿಗೆಗೆ ಕರಗಸ ಹಾಕ್ಲಿಕ್ಕೆ. ಬ್ಲಾಕಿಗೆ ಬರುವಾಗ ಭೂಲೋಕಕ್ಕೆ. ಹಾಗೆ ನಮ್ಮ ಅರಬ್ ದೇಶದ ಹತ್ರ ಬರುವಾಗ ಅವನಿಗೆ ಅರಬ್ ದೇಶ ಚಂದವನ್ನು ನೋಡಿ ಖರ್ಜೂರದನ್ನು ತಿನ್ಬೇಕಂತೇಳಿ ಮನಸ್ಸಾಯ್ತು. ಹಾಗಾಗಿ ಕುದುರೆಯನ್ನು ಬಿಟ್ಟು ಅವಾಗ ಖರ್ಜೂರದನ್ನು ತಗೊಳ್ಳಿಕ್ಕೆ ಹೋದ. ಆಗ ನಮ್ಮ ಅರಬ್ ದೇಶದ ಒಂದು ಹೆಣ್ಣು ಕುದುರೆ ಈ ಕುದುರೆಯನ್ನು ನೋಡಿತು. ಹೆಣ್ಣು ಕುದುರೆ ನೋಡಿದಾದ್ಮೇಲೆ ಅದಕ್ಕೆ ಇದಕ್ಕೂ ಮೊಹಬತ್ ಹೋಗಯ. ಮೊಹಬತ್ ಪ್ಯಾರ್ ಹೋಗಯ. ಯಾವುದು? ಪುರುತಿ ಹೋಗ. ಬರ್ತದೆ, ಅದು ಬೇಗ ಗೊತ್ತಾಗ್ತದೆ ಅಲ್ಲ. ನಿಮಗೆ ಹೇಳಲಿಕ್ಕೆ ಬರ್ತದೆ. ನಿನ್ನ ಭಾಷೆಯಲ್ಲಿ ಮಾತ್ರ ಅಲ್ಲ, ನಮ್ಮ ಭಾಷೆಯಲ್ಲಿ ಬರ್ತದೆ ಅಲ್ವಾ? ಪ್ರೀತಿ ಆಯ್ತು. ಪ್ರಿಯ, ಅದು ಬೇಗ ಗೊತ್ತಾಗ್ತಲ್ಲ. ಆ ಕುದುರೆಯಿಂದ ಹುಟ್ಟಿದ ಈ ಕುದುರೆ ಇದು. ದೇವಲೋಕದ ದೇವೇಂದ್ರನ ಉತ್ತಮಾಶ್ವ ನಿಮ್ಮ ಊರಿಗೆ ಬಂದಾಗ ನಿಮ್ಮ ಊರಿನ ಹೆಣ್ಣು ಕುದುರೆಯೊಂದು ಅದನ್ನು ಸೇರಿ ಹುಟ್ಟಿದ್ದು. ಅರ್ಥ ಆಗ್ತದೆ ನಮಗೆ. ನಿಮ್ಮ ಊರಲ್ಲಿ ಎಲ್ಲಿಂದ ಒಳ್ಳೇದು? ಬೇರೆ ಎಲ್ಲಿ ಆದ್ರೂ ಕೊಡ್ಬೇಕಷ್ಟೇ ಪ್ರಸಾದ. ಬೇರೆ ಊರಿನವರೇ ಏನಾದ್ರೂ ಹುಟ್ಟಿಸಿ ಒಳ್ಳೇದು ಹುಟ್ಟಬೇಕು ಬಿಟ್ರೆ ನಿಮ್ಮ ಊರಿನಲ್ಲೇ ಒಳ್ಳೇದು ಹುಟ್ಟದೇನೋ. ಅದೇ ದೇವೇಂದ್ರನ ಕುದುರೆ ಬಂದು ಸಂಪರ್ಕ ಆಗಿ ನಿಮ್ಮ ಊರಿನಲ್ಲಿ ಒಂದು ಒಳ್ಳೆ ಕುದುರೆ ಹುಟ್ಟಿದ್ದು. ನಿಮ್ಮ ಊರಿನಲ್ಲಿ ಹುಟ್ಟುವ ಎಲ್ಲ ಹೆಸರಗತ್ತೆ ಬೆರಕೆ ಕುದುರೆ ಅದಲ್ಲ, ಪ್ರಾಣಿಗಳಲ್ಲಿ ಮಾತ್ರ, ಬೇರೆ ಏನಿಲ್ಲ. ಹಾಗಾಗಿ ಆ ಕುದುರೆ ಬಹುತ್ ಅಚ್ಚ ಗೋಡೆ. ಈ ಕುದುರೆ ವ್ಯವಹಾರ ನಿಮ್ಗೂ ನಮ್ಗೂ ಹೊಸದಾಗುದಲ್ಲ, ಬಹಳ ಹಿಂದಿನ ಕಾಲದಲ್ಲಿ ನಡೀತಾ ಇತ್ತು. ಎಲ್ಲಿ? ನಿಮ್ದ್ರಲ್ಲಿ ಒಬ್ಬ ನೆಲದ ಚಕ್ರವರ್ತಿ ಇದ್ದಲ್ಲ, ನಲ ಚಕ್ರವರ್ತಿ. ಅವನ ಹೆಂಡತಿ ದಮಯಂತಿಗೆ ಪುನಕ್ಕೆ ಸ್ವಯಂವರ ಆಯ್ತಲ್ಲ. ದಮಯಂತಿ ಪುನಃ ಸ್ವಯಂವರ.
ಪುನಃ 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 ಅದು ನಿಮ್ಮ ಜನಗಳೆಲ್ಲ ಅಲ್ಲೆಲ್ಲ ಹೇಳ್ತಾ ಇರೋದು ನೋಡಲು ಮರೆಯದಿರಿ. ಇವತ್ತು ರಾತ್ರಿ 10ಕ್ಕೆ ಸರಿಯಾಗಿ ಮೀನು ಮಾರುಕಟ್ಟೆಯಲ್ಲಿ ಮಹಾಬ್ರಾಹ್ಮಣ, ಅವ್ರಿಗೆ ಬೇರೆ ಜಾಗ ಸಿಗ್ಲಿಲ್ಲ. ಆಮೇಲೆ ಇವತ್ತು ಸಂಪೂರ್ಣ ವಸ್ತ್ರಾಪಾರ ಸಾರ್ವಜನಿಕ ಮೈದಾನದಲ್ಲಿ ರಾತ್ರಿ 10ಕ್ಕೆ, ಅದಕ್ಕೆ ಬೇರೆ ಎಲ್ಲಿ ಜಾಗ ಸಿಗು. ಅಲ್ಲಿ ಹೋದಾಗ ಅಡಿಗೆ ಕೋಣೆಗೆ ಪ್ರವೇಶ ಅಂತ, ಮತ್ತೆ ಮೇಲ್ಕೋಣೆಗೆ ಉಂಟ. ಎಲ್ಲ ನಿಮ್ಮ ಜನಗಳೇ ತಪ್ಪು ಬರೆದದ್ದು. ತಪ್ಪು ಬರೆಯುವುದಲ್ಲ, ಸರಿ ಬರೆದ್ರು ನಿನಗೆ ಓದ್ಲಿಕ್ಕೆ ಬರುದಿಲ್ಲ. ತಪ್ಪು ಹೇಳ್ತೀಯ. ಮಹಾಬ್ರಾಹ್ಮಣ ಇದ್ದ ಜಾಗದಲ್ಲಿ ಹೋಗಿ ನೀನೇ ಮೀನಿನ ಬುಟ್ಟಿ ಮಾರಿದಿ. ಮತ್ತೆ ಅಲ್ಲಿ ಮೀನಿನ ಬುಟ್ಟಿ ಇದ್ದಲ್ಲಿ ಮಹಾಬ್ರಾಹ್ಮಣ ಅಂತ ಹೇಳಲಿಕ್ಕೆ ತೊಡಗಲಿಕ್ಕೆ ಶುರು ಮಾಡ್ತೀನಿ. ಬೇಡ, ಈ ವಿಷಯದಲ್ಲಿ ನಾವಿಬ್ರು ಚರ್ಚೆಗೆ ಹೋಗುದು ಬೇಡ. ಬೇಡ, ನೀನು ಹೋಗುದು ಬೇಡ, ನಾನು ಹೋಗುದು ಬೇಡ. ನೀನ್ ಅಲ್ಲಿಗೆ ಹೋಗು, ನಾನು ಇಲ್ಲಿಗೆ ಹೋಗ್ತೇನೆ, ಆಯ್ತಾ? ಹಾಗಾದ್ರೆ ದಮಯಂತಿ ಪುನಃ ಸ್ವಯಂವರ ಸ್ವಯಂವರ. ಎಲ್ಲ ಆ ಕತೆಗೆ ಈ ಕತೆಗೆ ಸಂಬಂಧ ಉಂಟು. ಎಲ್ಲ ಊರಿಗೊಂದು ಒಳ್ಳೆ ಹೋಗಿ ಕನ್ನಡಿ ಹಾವು ಹೋದ್ದು ಒಳ್ಳೆ ಅಲ್ಲಲ್ಲ ಇದೆ ಓಲೆ ಹೋಗಿ ಕೊನೆಗೂ ಅಯೋಧ್ಯೆಗೂ ಹೋಯ್ತಲ್ಲ. ಅಲ್ಲಿಗೆ ದನ ಮೆಟ್ಟುವುದೇನು ಅಯೋಧ್ಯೆ ಅಂತ ಹೇಳುವಾಗ? ಅಯೋಧ್ಯ ಅಲ್ಲಿ ಒಬ್ಬ ಉರ್ದು ಬರ ಹೇಳು. ಅಯೋಧ್ಯ ಅಲ್ಲಿ ಉರ್ದು ಬರ ಜನ್ಮಾದ್ರೂ ಸಾರ್ಥಕ ಆದೀತು. 4 ಸಲ ಹೇಳು. ಅಯೋಧ್ಯ ಅಲ್ಲಿ ಉರ್ದು ಪರ್ಣ ಮಹಾರಾಜ ಇದ್ದಲ್ಲ. ಋತುಪರ್ಣ ಅಲ್ಲ, ಋತುಪರ್ಣ. ಅವನ ಜೊತೆಯಲ್ಲಿ ಒಬ್ಬ ಬಾವುಕಾಕ ಇರ್ಲಿಲ್ವಾ? ಅವ ಯಾರು? ನಮ್ಮ ಜೊತೆ ಬಾವುಕಾಕ. ಕಾಕ ಅಂತ ಬಂದ ತಕ್ಷಣ ನಿನ್ನ ಜಾತಿ ಅಲ್ಲ. ಬಾಹುಕ, ಬಾಬು ಕಾಕ ಅಲ್ಲ, ಬಾಹುಕ. ಅವ ಒಂದು ಕುದುರೆ ಕೊಡ್ಲಿಲ್ಲ ಉರ್ದು ಬರ್ಣನಿಗೆ. ಇದೆ ಯಾರ್ಯಾರನ್ನು ತೆಗೆದು ನಿಮ್ಮ ಜಾತಿಗೆ ಸೇರಿಸಿ ಎಂತದ್ದಾದ್ರೂ ಮಾಡಿ. ಅವ ಒಂದು ಕುದುರೆ ಕೊಡ್ಲಿಲ್ವಾ? ಅದೇ ಜಾತಿಯ ಕುದುರೆ ಇದು. ಉತ್ತಮಾಶು ಅಂತ ಹೇಳುವುದಕ್ಕೆ ಆ ಕತೆ. ನಿಮಗೆಲ್ಲ ವ್ಯಾಪಾರಕ್ಕೆ ಬೇಕಾಗುತ್ತೆ, ನಮ್ಮ ಕತೆ ಬೇಕಾಗ್ತದೆ ಒಂದೊಂದು ತುಂಡಲ್ವಾ? ಆಮೇಲೆ ಈ ಕುದುರೆಗೆ ಒಂದು ವಿಶೇಷ ಮಹಿಮೆ ಉಂಟು. ಎಂತದು? ಈ ಕುದುರೆ ಮೇಲೆ ಹೋಗಿ ನೀನು ಕೂರ್ 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 ಕೂತ್ಕೋ ಅಂತ ಹೇಳು. ಕೂತ್ಕೊಳ್ಳಿ ಅಥವಾ ಕೂತ್ಕೋ ಅಂತ ಹೇಳಿ. ಕೂತ್ಕೊಳ್ಳಿ. ಕೂರು ಅಂತ ಇಲ್ಲಿ ಕರೆದಿರೋದು ಬೇರೆ ವಿಷಯ ಆಗ್ತದೆ. ಕೂತ್ಕೊಳ್ಳಿ ಹೋಗಿ. ಈ ಕುದುರೆಗೆ ಒಂದು ಪೆಟ್ಟು ಹೊಡಿ. ಈ ಕುದುರೆ ಓಡ್ತಾ 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 ವಾಯು ಹಿಂದೆ, ಕುದುರೆ ಮುಂದೆ. ಅದಕ್ಕೆ ಹೊಟ್ಟೆಗೆ ಸೌಖ್ಯ ಇಲ್ವಾ? ವಾಯು ಹಿಂದೆ, ಇದು ಕುದುರೆ ಮುಂದೆ ಅಂತ ಹೇಳಿ. ಮತ್ತೆ ವಾಯು ಮುಂದೆ ಹೋಗ್ತದ? ಕುದುರೆ ಓಡ್ತಾ ಓಡ್ತಾ ವಾಯು ಹಿಂದೆ, ಕುದುರೆ ಮುಂದೆ. ಹಾಗೆ ವಾಯುವೇಗವನ್ನು ಧಿಕ್ಕರಿಸಬಲ್ಲ. ದಿಕ್ಕೆಲಿಗೆ ಹೋಗಿ, ದಿಕ್ಕೆಲಿಗೆ ಅಲ್ವಾ, ಅದನ್ನು ಹಿಂದೆ ಹಾಕಿ ಮುಂದೆ ಓಡಬಲ್ಲ, ಮನೋವೇಗದಿಂದ ಸಂಚರಿಸಬಲ್ಲ. ಈ ಕುದುರೆಗೆ ಒಂದು ಪೆಟ್ಟು ಹೊಡಿ. ಈ ಕುದುರೆ ಎಷ್ಟು ಮೇಲ್ ಬೇಕಾದ್ರೂ ಹೋಗ್ತದೆ. ಇವನಿಗೆ ಶ್ರಮ ಇಲ್ಲ. ಅದು ಮೇಲೆಯ, ಅದು ಕೆಳಗಲ್ವಾ? ಅಲ್ಲ, ಇದು ಮೇಲೆ. ಮತ್ತೆ ಅದು ಇಲ್ಲಿ ಇದು ಮೇಲೆ ಆದ್ರೆ ಅದೆಂತದು? ಅದು ಕೆಳಗೆ ಇರಬೇಕು. ನಿನ್ನದು ಇದು ಮೇಲೆ ಆದ್ರೆ ಅದು ಕೆಳಗೆ. ಅಲ್ಲ, ನಾನು ಹೇಳಿದಲ್ಲ. ನಮ್ದಲ್ಲಿ ಬಾಂಗ್ ಕೊಡುವ ಮುಖಿಯಾಕ ಇಲ್ವಾ? ಹೌದು. ಹಾಗೆ ನಿಮ್ಮಲ್ಲಿ ಬಾಂಗ್ ಕೊಡುವ ಬಾಂಗ ಅಂತ ಇಲ್ವಾ? ನಮ್ಮ ಭಾಗವತರ ನಿನ್ನ ಮುಕ್ರಿ ಮಾಡ್ತೀಯಲ್ಲ ಮಾರೆ. ಸಿಕ್ಕಲಿಲ್ವ? ಅವ್ರು ಬರುವಾಗ ಹೇಳ್ತಿದ್ರು ಆಕಾಶವೇ ಬೀಳಲಿ ಮೇಲೆ ಅಂತ ಇದನ್ನು ತೋರಿಸ್ತಾ ಇತ್ತು. ಆಕಾಶವೇ ಬೀಳಲಿ ಭೂಮಿಯ ಮೇಲೆ. ಭೂಮಿ ಅಂತ ಹೇಳಿಲ್ಲ, ಅದ್ರ ಬಾಯಲ್ಲಿ ಎಲೆಡಿಕೆ ಫುಲ್ಕ ನುಂಗಿ ಹೋಯ್ತು. ಅದು ಇದನ್ನು ತೋರಿಸ್ತಾ ಇತ್ತು. ಹಾಗೆ ಅವರು ಹೇಳಿದ್ರು ಇದು ಮೇಲೆ ಅಂತ. ಬೇಡ, ಈ ಕುದುರೆ ನೀನು ಎಲ್ಲಿ ಹೋಗ್ಬೇಕಂತೇಳಿ ಮನಸ್ಸ ಸಂಕಲ್ಪ ಮಾಡ್ತೀಯೋ ಆ ಕುದುರೆ ಅಲ್ಲಿಗೆ ಹೋಗ್ತದೆ. ಆದ್ದರಿಂದ ಈ ಕುದುರೆಗೆ ಕಮ್ಸೆ ಕಮ್ಮಿ 1 ಲಾಖ ರೂಪಾಯಿ ಅಂತ ಹೇಳಿ. ನೀನು ಅಷ್ಟು ಹೇಳಿದ ಮೇಲೆ ಕುದುರೆಯ ಕಡಿವಾಣವನ್ನು ನನಗೆ ಕೊಡು, ಹೊಡೆಯುವ ಚಾಟಿಯನ್ನು ಕೊಡು, ಕುದುರೆಯ ಮೇಲೆ ಕುಳಿತು ಅದಕ್ಕೆ ಒಂದು ಪೆಟ್ಟು ಬಡಿದು ಅದರ ವೇಗಾವೇಗಗಳನ್ನು ನಾನು ಪರೀಕ್ಷಿಸಿ ಮತ್ತೆ ಅಷ್ಟು ಕೊಡಬಹುದೇ ಅಂತ ನಾನು ಚಿಂತಿಸ್ತೇನೆ. ಹಾಗಾದ್ರೆ ನೀವು ಒಂದು ವೇಳೆ ಬರೆದಿದ್ರೆ ಕೊಡುದು ಯಾರು ನನಗೆ? ಅಪಶಕುನದ ಮಾರಿ. ಅಲ್ಲ, ನೀವು 4 ದಿವಸ 1 ವಾರ ತಿರುಗಾಡಿಕೊಂಡು ಬರ್ತೀನಿ ಅಂತ ಹೇಳಿ ದೂರ ಹೋದ್ರೆ. ನನ್ನ ತಮ್ಮ ಇದ್ದಾನೆ ಭಟ್ಟಿ. ಅವ್ರು ಯಾರು? ನನ್ನ ತಮ್ಮ. ಅವ್ರಿಗೇನು ಕೆಲಸ? ಅವ ಇಲ್ಲಿಯ ಮಂತ್ರಿಯ. ಅವನ ಹೆಸರು ಭಟ್ಟಿ. ಮಂತ್ರಿ ಭಟ್ಟಿಯ? ಕೊಟ್ಟು ಪಿಕಾಸು ಸೇನಾಧಿಪತಿಯ? ಅದು ನಿನ್ನನ್ನು ಹುಗಿಲಿಕ್ಕೆ ಅಲ್ಲಿ. ಆಮೇಲೆ 6 ಅಡಿ 3 ಅಡಿ ಮಾಡ್ಲಿಕ್ಕೆ ಕೊಟ್ಟು ಪಿಕಾಸು ಎಲ್ಲ. ಮಂತ್ರಿ ಭಟ್ಟಿ. ಹಾಗಾದ್ರೆ ಕುದುರೆಯಲ್ಲಿ ಉಂಟು. ಕುದುರೆ ಏರ್ತಾರೆ ಆಯ್ತಾ? ಆಯ್ತು. ನೀನು ಹೇಳಿದ ಹಾಗೆ ಉಂಟು ಅಂತಾದ್ರೆ ನಾನು ತೊಂದು ಕೊಡಬಲ್ಲ. ಸಿಕ್ಕಿದೆ ವಿಕ್ರಮಾದಿತ್ಯ, ಸಿಕ್ಕಿದೆ.
ನಿನ್ನನ್ನು ಹಿಡಿಯಬೇಕೆನ್ನುವ ಉದ್ದೇಶದಿಂದಲೇ ಶನಿದೇವನಾದಂಥ ನಾನು ಕಾರವರ್ಣ ವೇಷವನ್ನು ಧರಿಸಿ ನಿನಗೆ ಕುದುರೆ ಹುಚ್ಚು ಉಂಟಂತ ತಿಳಿದು ಅದರ ಮುಖಾಂತರವೇ ನಿನ್ನನ್ನು ಸೋಲಿಸಬೇಕೆಂತಲೇ ಪ್ರಯತ್ನ ಪಟ್ಟವ ಈ ಶನಿದೇವರು. ಬೇರೆ ಬೇರೆ ವಿಧದಲ್ಲಿ ಮಾತಾಡಿದ್ರು ನಾನು ಯಾರು ಏನನ್ನು ತಿಳ್ಕೊಳ್ಳುವ ಸಾಮರ್ಥ್ಯ ನಿನಗಿಲ್ಲದೆ ಹೋಯಿತು. ಕಾರಣ ಇದರಲ್ಲಿರುವಂತಹ ಸಂಪತ್ತು, ಯೌವನ, ರಾಜ್ಯಮದ ಎಲ್ಲ ಈ ದುರಂಕಾರವೇ ಕಾರಣವಾಗ್ತದೆ. ಈ ಪ್ರಪಂಚದಲ್ಲಿ ಯಾರು ದುರಂಕಾರದಿಂದ ಮೆರೀತಾರೋ ಅವರ ದುರಂಕಾರವನ್ನು ಇಳಿಸಲಿಕ್ಕೆ ಬೇಕಾಗಿ ಈ ಶನೀಶ್ವರನ ಆವಿರ್ಭಾವ ಆಗಿದೆ. ದೇವರು ಮನಸ್ಸು ಮಾಡಿದ್ರೆ ಯಾವ ರೂಪದಲ್ಲಿ ಯಾರ ಮನೆ ಬಾಗಿಲಿಗೆ ಹೇಗೆ ಬರ್ತಾರಂತೇಳಿ ದೇವಶಕ್ತಿಯ ನೆಲೆಯನ್ನು ಕಂಡು ಹಿಡಿದವರಿಲ್ಲ. ಬಿಡುವುದಿಲ್ಲ ವಿಕ್ರಮಾದಿತ್ಯ. ಶನಿದೇವರು ಮನಸ್ಸು ಮಾಡಿದ್ರೆ ಅಂಗಳದಲ್ಲಿರುವಂತಹ ಮಣ್ಣು ಮಡಿಕೆಯ ಮೇಲೆ ಮಡ್ಲು ಹೆಡೆ ಬಿದ್ದ ಹಾಗೆ ಅವನನ್ನು ಪುಡಿ ಪುಡಿ ಮಾಡದೆ ಬಿಡುವುದಿಲ್ಲ. ಶನಿದೇವನ ಮಹಿಮೆ 33 ಕೋಟಿ ದೇವತೆಗಳನ್ನು ಬಿಟ್ಟವರಲ್ಲ, 3 ಮೂರ್ತಿಗಳನ್ನು ಬಿಟ್ಟವರಲ್ಲ, ಕಲ್ಲು ಮರ ಇತ್ಯಾದಿಗಳನ್ನು ಬಿಟ್ಟವರಲ್ಲ. ಸಾಮಾನ್ಯ ಮನುಷ್ಯನಾದಂಥ ನಿನ್ನನ್ನು ಬಿಡ್ತೇನೆ ನಾನು, ಬಿಡುವುದಿಲ್ಲ ವಿಕ್ರಮಾದಿತ್ಯ, ಬಿಡುವುದಿಲ್ಲ. ಇವತ್ತಿಂದ ನಿನ್ನ ಸ್ಥಿತಿಗತಿ ಏನಾಗ್ತದೆ ಅನ್ನೋದು ಲೋಕದ ಜನ ತಿಳಿಯಬೇಕು. ಬೆಂಕಿಯಲ್ಲಿ ಬಿದ್ದ ಕರ್ಪೂರದ ಹಾಗೆ ನಿನ್ನ ಬದುಕು ಕರಟಿ ಕಮರಿ ಹೋಗಂತ ಸ್ಥಿತಿಯನ್ನು ಲೋಕದ ಜನಗಳಿಗೆ ನಾನು ತೋರಿಸ್ತೇನೆ. ದೇವರು ಏನು ಅಂತೇಳಿ ಲೋಕಕ್ಕೆ ತೋರಿಸ್ತೇನೆ. ತುಂಬಿದ ಸಭೆಯಲ್ಲಿ ಶನಿದೇವರ ಅಂತ ನನ್ನನ್ನು ನಿಂದಿಸಿದೆಯಾ, ಇವತ್ತಿಂದ ನಿನ್ನ ನಾಲಿಗೆಯ ವಾಕ್ಶಕ್ತಿಯನ್ನೇ ಎಳೆದುಕೊಳ್ತೇನೆ. ನೀನು ಮಾಡಿದ್ದೆಲ್ಲ ಮಾತಾಡಿದರೆ ತಪ್ಪು ಅಂತ ಲೋಕಕ್ಕೆ ತೋರಿಸಿಕೊಡ್ತೇನೆ. ಇದು ಶನಿದೇವರ ಮಹಿಮೆ. ಶನಿ ಕಥೆಯನ್ನು ಯಾರು ಶ್ರದ್ಧಾಭಕ್ತಿಯಿಂದ ನೋಡ್ತಾರೋ ಕೇಳ್ತಾರೋ ಅವರ ಬದುಕನ್ನು ಹೊಸ ಮನೆಯಲ್ಲಿ ನಾವು ಹಾಲನ್ನು ಹೇಗೆ ಉಕ್ಕಿಸ್ತೇವೋ ಹಾಗೆ ಅವರ ಸಂಪತ್ತು ಆಯುಷ್ಯ ಉಕ್ಕಿ ಬರುವ ಹಾಗೆ ಮಾಡೋದು ಸಾಮರ್ಥ್ಯ ಈ ಶನಿದೇವನಿಗಿದೆ. ಶನಿದೇವನ ಕಥೆಯನ್ನು ಯಾರು ಕೇಳ್ತಾರೋ ಅವರ ಬದುಕನ್ನೋದು ಹೊಸ ಮನೆಯ ಅಂಗಳದಲ್ಲಿ ನಾವು ಹೂವಿನ ತೋಟವನ್ನು ಹೇಗೆ ರಕ್ಷಣೆ ಮಾಡ್ತೇವೋ ಹಾಗೆ ಅವರ ಕುಟುಂಬದಲ್ಲಿ ಸೇರಿ ಮೀರಿ ಹೋದಲ್ಲಿ ಬಂದಲ್ಲಿ ಉಣ್ಣುವ ಊಟದಲ್ಲಿ ತಿನ್ನುವ ತಿನಿಸಿನಲ್ಲಿ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ಹೊಂದಂತೆ ಮಾಡುವಂಥ ಸಾಮರ್ಥ್ಯ ಶನಿದೇವರಿಗುಂಟು. ಲೋಕದ ಜನಗಳಿಗೊಂದು ಎಚ್ಚರಿಕೆಯ ಮಾತು, ಬೇಡ ಮಾರೆ, ಎಚ್ಚರಿಕೆಯ ಮಾತು. ಸಾಹೇಬ ಬಂದು ಹೋದ ಅಂತೇಳಿ ಕತೆ ಇಲ್ಲಿಗೆ ಮುಗೀತು ಅಂತೇಳಿ ಅರ್ಧದಿಂದ ಯಾರಾದರೂ ಎದ್ದು ಹೋದ್ರೆ ಒಳ್ಳೇದಾಗ್ತದೆ. ಅರ್ಥ ಆದವರು ಚಪ್ಪಾಳೆ ಆಗ್ತಾರೆ, ಎಚ್ಚರಿಕೆಯಿಂದ ಇರ್ತಾರೆ. ಈ ಕ್ಷೇತ್ರದಿಂದ ಅರ್ಧದಿಂದ ಎದ್ದು ಹೋಗುವುದಕ್ಕೆ ನನಗೆ ಮಾತ್ರ ಸಾಮರ್ಥ್ಯ ಇರುವುದು, ಬೇರೆ ಯಾರು ಎದ್ದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಶನಿದೇವನ ಮಹಿಮೆ, ಶನಿ ಕಥೆಯ ಮಹಿಮೆನೆ. ಏನ ಮಾಡಿದೆ ವಿಧಿಯ ಶಿವ ಶಿವ ಮಾನವಾಧಿಪ ಘೋರರಣ್ಯದಿ ಶ್ವಾನ ಚಂಬುಟಾಗೆ ಅಲವ ತೆರದಲ್ಲಿ ಕಾಣೆ ಮಾರ್ಗವ ಊರ ಸೇರಲು ಏನ ಮಾಡಿದೆ ವಿಧಿಯ ಶಿವ 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 ಏರಿದ ಕುದುರೆಗೆ ಒಂದು ಪೆಟ್ಟು ಬಡಿದದ್ದೇ ತಡ. ಆಕಾಶದಲ್ಲಿ ಎತ್ತರಕ್ಕೆ ಹಾರಿದಂತಹ ಕುದುರೆ ಒಮ್ಮೆ ಮೈಯನ್ನು ಕೊಡಹಿತು. ದೊಪ್ಪನೆ ನಾನು ಕೆಳಗೆ ಬಿದ್ದೆ. ಬೀಳುತ್ತಾ ಬೀಳುತ್ತಾ ಇದ್ದಂತೆ ಮೇಲೆ ದೃಷ್ಟಿಯನ್ನು ಹಾಯಿಸಿದ್ರೆ ಆ ಕುದುರೆ ಇಲ್ಲ, ಮಾಯವಾಯಿತು. ಅಲ್ಲಿ ಬೃಹದಾಕಾರದ ಕಾಗೆಯೊಂದು ಹಾರುವುದಕ್ಕಾರಂಭವಾಯಿತು. ಹಾಗಾದ್ರೆ ನಾನು ಕುದುರೆಯ ಮೇಲೆ ಏರಿ ಬಂದದ್ದಲ್ಲ, ಕಾಗೆಯೇ ಕುದುರೆಯ ರೂಪದಿಂದ ನನಗೆ ಕಾಣಿಸಿಕೊಂಡು ಬಿಟ್ಟದ್ದು. ಹಾಗಾದ್ರೆ ಕಾಗೆಯನ್ನು ಕುದುರೆಯಾಗಿಸಿ ನನ್ನ ಅರಮನೆಗೆ ಕರೆತಂದವ ಯಾರು? ಬೇರೆ ಯಾರು ಅಲ್ಲ, ಶನಿ. ಶನಿ ಶನಿ ಬಿದ್ದ ಪೆಟ್ಟಿಗೆ ಆದ ಗಾಯದಿಂದ ಸೋರುತ್ತಿರುವ ನೆತ್ತರು ನನ್ನ ಮೈಯನ್ನು ಸೊರಗುವಂತೆ ಮಾಡಿದೆ. ಕರಗುತ್ತಾ ಇದ್ದೇನೆ ನಾನು. ಧಮನಿಗಳು ಹೊಡೆದುಕೊಳ್ಳುವುದಕ್ಕಾರಂಭವಾಗಿದೆ. ಗಂಟಲ ಪಸೆ ಆರಿದೆ, ಕೈಕಾಲು ನಡುಗುತ್ತದೆ, ಶರೀರ ಅದುರುತ್ತಾ ಉಂಟು, ಭೀತಿ ಎನ್ನುವುದು ಆವರಿಸ್ತಾ ಇದೆ. ಶ್ವಾನ ಜಂಬೂಕಗಳು ಅಲೆಯುವ ತೆರದಲ್ಲಿ ಕಾಡಿಡೀ ಅಲೆದು ಆಯಾಸಗೊಂಡ ನಾನು ಮುದ್ದೆಯಾಗಿ ಬಿದ್ದುಕೊಂಡಿದ್ದೇನೆ. ಏನು ಮಾಡ್ಲಿ, ಎಲ್ಲಿ ಹೋಗ್ಲಿ, ಯಾವ ಕಡೆಯಲ್ಲಿ ದಾರಿ ಇದೆ?
ದಾಹವನ್ನು ತೀರಿಸುವುದು ಹೇಗೆ? ಶಿವನೇ ಶಿವನೇ ಶಿವನೇ. ಈ ಲೋಕಕ್ಕೆ ತಿಳಿಸಿಕೊಟ್ಟವರಿದ್ದೇವೆ. ಈ ಕಾಡಿನಲ್ಲಿ ಬರುವವರನ್ನು ದರೋಡೆ ಮಾಡಿ ಜೀವನವನ್ನು ಸಾಗಿಸುವವರು ನಾವು. ಹಾಗಾದ್ರೆ ಹಿಂದೆ ಅವರಲ್ಲಿರುವಂತಹ ಚಿನ್ನಾಭರಣಗಳು ಕಣ್ಣಿಗೆ ಹೊಳಿತಾ ಉಂಟು. ಅವರಲ್ಲಿ ಹೋಗಿ ಒಳ್ಳೆ ಮಾತಿನಲ್ಲಿ ಕೇಳುವ, ನಮಗೆ ಕೊಡಿ ಅಂತ. ಕೊಡದೇ ಇದ್ರೆ
ಆಭರಣಗಳನ್ನು ಕೊಟ್ಟಿದ್ದಾನೆ. ಇದುವೇ ಒಳ್ಳೆಯ ಸಮಯ. ದರೋಡೆ ಮಾಡುವ, ತಡ ಮಾಡುವುದಲ್ಲ. ಬಿಚ್ಚಿ ಬಿಚ್ಚಿ